ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭಕೃತ ನಾಮ ಸಂವತ್ಸರ ಬರ್ತಾ ಇದೆ. ಒಂದಷ್ಟು ಹೊಸ ವಿಚಾರಗಳಿಗೆ, ಹೊಸ ಕನಸುಗಳಿಗೆ ಮುನ್ನುಡಿ ಬರೆಯುವಂತಹ ಕಾಲ ಇದು. ಈ ಕಾಲಘಟ್ಟದಲ್ಲಿ ಕಳೆದ ಬಾರಿ ಏನಾಯಿತು, ಕಳೆದ ವರ್ಷ ಹೇಗೆ ಗತಿಸಿತು, ಒಂದಷ್ಟು ಸಿಹಿ ಕಹಿ ನೆನಪುಗಳ ಮಿಶ್ರಣ, ಕೆಲವರಿಗೆ ಒಂದಷ್ಟು ಹೊಸ ಯೋಗಗಳ ಹೂರಣ, ಇವೆಲ್ಲದರ ನಡುವೆ ಕೆಲವರ ಬದುಕು ಆತಂಕದಲ್ಲಿ ಕಳೆಯಿತು. ಒಂದಷ್ಟು ರೋಗ ರುಜಿನಗಳು, ಅವಘಡಗಳು ಇವೆಲ್ಲವೂ ಕೂಡ ದೇಶಾದ್ಯಂತ ಸಂಭವಿಸಿತು. ಇವೆಲ್ಲದರ ಮಧ್ಯೆ ಸುತ್ತಮುತ್ತಲು ಒಂದಷ್ಟು ಘಟನೆಗಳು ಘಟಿಸಿದ್ರು ದೇಶದಲ್ಲಿ ಒಂದು ರೀತಿಯ ವಿಶೇಷವಾದಂತಹ ಸ್ಥಾನಮಾನದ ಅನುಭವಗಳು ಹಲವರನ್ನ ಸುತ್ತು ಹಾಕೊಂಡು ಬಂತು. ಜೊತೆಗೆ ವೈಯಕ್ತಿಕ ಬದುಕಿನತ್ತ ಗಮನ ಹರಿಸಿದಾಗ ಕಳೆದ ಬಾರಿ ನಮಗೇನಾಗಿತ್ತು, ಈ ಬಾರಿ ಏನಾಗ್ಬೋದು, ಇವೆಲ್ಲದರೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಈ ಬಗ್ಗೆ ನಮಗೆ ಈ ಒಂದು ಶುಭಕೃತ ನಾಮ ಸಂವತ್ಸರದ ಬಗ್ಗೆ ಈ ಯುಗಾದಿಯ ಸಂದರ್ಭದಲ್ಲಿ ಒಂದಷ್ಟು ಗೋಚಾರ ಫಲಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಜ್ಯೋತಿರ್ವಿಜ್ಞಾನಂನ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಪ್ರಕಾಶ್ ಅಮ್ಮಣ್ಣಯವರು. ಅವ್ರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಗುರುಗಳೇ. ಯುಗಾದಿ ಯುಗಾದಿ ಮರಳಿ ಬರುತ್ತಿದೆ ಮತ್ತೆ ವರ್ಷ ಪೂರ್ತಿ ಯುಗಾದಿ ಆರಂಭ ಆಗ್ಬೇಕಾದ್ರೆ ಒಂದಷ್ಟು ಕನಸುಗಳಿರ್ತದೆ, ಒಂದಷ್ಟು ಖುಷಿ ಇರ್ತದೆ. ಈ ಬಾರಿ ಏನಾದ್ರೂ ಆಗ್ಬೋದು, ಕಳೆದ ಬಾರಿ ಆಗ್ಲಿಲ್ಲ, ಈ ಬಾರಿ ಆದ್ರೂ ಆಗ್ಬೋದು ಅಂತ ಆತ್ಮವಿಶ್ವಾಸಕ್ಕೊಂದು ನಡೆಯೋದು. ಒಂದು ಯುಗಾದಿ ಬಂದಾಗ ಹೇಗೂ ಆಯ್ತಲ್ಲ ಹೋದ ವರ್ಷ, ಈ ವರ್ಷ ಆದ್ರೆ ಏನಾದ್ರು ಸುಧಾರಿಸ್ಬೋದು, ಅಥವಾ ಹೋದ ವರ್ಷ ಒಳ್ಳೇದಿದ್ದವರಿಗೆ ಅದು ಮತ್ತೆ ಮುಂದುವರಿತದೆ. ಇವೆಲ್ಲ ಒಂದಷ್ಟು ಯೋಚನೆಗಳಿವೆ. ಶುಭಕೃತ ನಾಮ ಸಂವತ್ಸರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ. ಮನುಷ್ಯನಿಗೆ ಭಾವನಾತ್ಮಕವಾಗಿ ಮೊದಲು ಚಿಂತನೆ ಬರಬೇಕು, ದುಶ್ಚಿಂತನೆ ಅಲ್ಲ, ಸಚ್ಚಿಂತನೆ ಬರಬೇಕು. ನಂತರ ಅದು ಕ್ರಿಯಾತ್ಮಕವಾಗಿ ಹೋಗ್ತದೆ. ಅದನ್ನು ನಾವೇನು ಮಾಡ್ತೇವೆ ಅಂತೇಳಿ ನಾವು ಅದನ್ನು ಆ ಭಾವನಾತ್ಮಕತೆಯನ್ನು, ಅದು ಕೆಟ್ಟದ್ದು ಇರ್ಬೋದು, ಒಳ್ಳೆಯದ್ದು ಇರ್ಬೋದು, ಇದನ್ನು ನಾವು ಹೇಳ್ತೇವೆ. ಇದಕ್ಕೆ ವಚನಾತ್ ನಿವೃತ್ತಿ, ವಚನಾತ್ ಪ್ರವೃತ್ತಿ ಅನ್ನೋ ಬಡಿದೆಬ್ಬಿಸುವಂಥದ್ದು. ನಿನಗೆ ಇಂಥದ್ದೊಂದು ಅಪಾಯ ಬರ್ತದೆ, ಜಾಗ್ರತೆ ಮಾಡಿಕೊ, ನೀನು ಈ ದಾರಿಯಲ್ಲಿ ಹೋಗು. ಈ ರೀತಿಯಲ್ಲಿ ನಾವು ಜ್ಯೋತಿಷ್ಯ ಇರುವಂಥದ್ದು ಅದಕ್ಕೆ ಇರುವಂಥದ್ದು. ಇನ್ನು ಪ್ರತಿ ಕ್ಷಣವೂ ಕೂಡ ಒಂದು ಕ್ಷಣ ಕಳೆದರೆ ಮತ್ತೆ ಅದು ಬರೋದು 432 ಕೋಟಿ ವರ್ಷದ ನಂತರ, ಅಲ್ಲಿವರೆಗೆ ಬರುವುದಿಲ್ಲ. ಹಾಗಾಗಿ ಇದನ್ನೇನು ಹೇಳ್ಬೋದು ಅಂತೇಳಿದರೆ, ನಮಗೆ ಪ್ರತಿದಿನವೂ ಯುಗಾದಿಯೇ, ಪ್ರತಿ ಕ್ಷಣವೂ ಯುಗಾದಿಯೇ. ಆ ಯುಗದ ಆದಿ ಆಗ್ತದೆ ಒಂದು ಯುಗ. ಇನ್ನು ಬೇರೆ ಕಾಲಮಾನಗಳಿವೆ, ಕೃತಯುಗಾದಿ ಕಾಲಮಾನಗಳಿವೆ. ಕೆಲವು ಸಿದ್ಧಾಂತಗಳಲ್ಲಿ ಕಲಿಯುಗ ಪ್ರಾರಂಭ ಆದಂತಹ ದಿವಸ ಅಂತ ಹೇಳ್ತಾರೆ, ತ್ರೇತಾ ಪ್ರಾರಂಭ ಆದಂತಹ ದಿವಸ ಅಂತ ಹೇಳ್ತಾರೆ. ಅದು ಇನ್ನೂ ಯಾರಿಗೂ ಕೂಡ ಸ್ಪಷ್ಟವಾದಂತಹ ಒಂದು ನಿರ್ಧಾರಕ್ಕೆ ಇನ್ನೂ ಬರಲಿಕ್ಕೆ ಆಗಲಿಲ್ಲ. ಅದೇನೇ ಇರಲಿ, ನಮಗೆ ಹೊಸ ಯುಗ ಅಂತೂ ಖಂಡಿತ. ಯಾಕೆಂತೇಳಿದರೆ ನಾವು ಯುಗವನ್ನು ಹೇಗೆ ಗಣನೆ ಮಾಡೋದು ಅಂತೇಳಿದರೆ, ನೀವೊಂದು ಉದಾಹರಣೆ ಗಡಿಯಾರ ಅಂತ ತಗೊಳ್ಳಿ. 12 ಗಂಟೆಯ ತೋರಿಸ್ತಾ ಉಂಟು, ಮತ್ತೆ ಪುನಃ ವಾಪಸ್ಸು ಮತ್ತೊಂದು 12ಕ್ಕೆ ಬಂದಾಗ ಮಧ್ಯರಾತ್ರಿ, ಅದು ನಾವು ಹೇಳ್ತೇವೆ. ಮತ್ತೊಂದು ಸಲ ಬಂದಾಗ ಹಗಲು, ಅಲ್ಲಿಗೆ 24 ಗಂಟೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡ್ತೇವೆ. ಅದೇ ರೀತಿಯಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಬರುವಂಥದ್ದು, ಅದನ್ನು ಜ್ಯೋತಿಷ್ಯದಲ್ಲಿ ಭಾಚಕ್ರ ಅಂತ ಹೇಳಿದ್ದಾರೆ. 12 ಭಾವಗಳ ಭಾಚಕ್ರ ಅಂತೇಳಿ ಈ ಗಣನೆಯನ್ನೆಲ್ಲ ಮಾಡಿಕೊಂಡು ಆ ಕಾಲಮಾನಗಳನ್ನು ಲೆಕ್ಕ ಹಾಕಿದರು. ಇದಕ್ಕೆ ಕಾಲಮಾನಗಳಿಗೆ ನಮ್ಮ ಈ ಬರವಣಿಗೆಯೋ ಈ ಕಂಪ್ಯೂಟರ್ಗಳೋ ಅದೆಲ್ಲ ಕ್ಷಣಿಕ. ನಮಗೆ ಆಕಾಶದಲ್ಲಿ ಕಾಣುವಂತಹ ಗ್ರಹರು, ಆ ಗ್ರಹರ ಲೆಕ್ಕಾಚಾರಗಳು. ಜ್ಯೋತಿಷ್ಯ ಅಂತ ಹೇಳಿದರೆ ಅದೇ ಬೆಳಕಿನ ಆಧಾರದಲ್ಲಿ ನಾವು ಲೆಕ್ಕ ಹಾಕುವವರು ಅಂತ ಹೇಳಿಕೊಂಡು ಆ ನಡೆಯನ್ನು ಆಧರಿಸಿ ಮಾಡುವಂಥದ್ದು. ಅವಾಗ ಇಲ್ಲಿ ಯುಗಾದಿಯಲ್ಲಿ ಹೇಗೆ ಅಂತ ಹೇಳಿದರೆ, ಯುಗಾದಿಯಲ್ಲಿ 2 ನಮನೆಯದ್ದುಂಟು, ಒಂದು ಸೌರ, ಇನ್ನೊಂದು ಚಾಂದ್ರ. ಈಗ ಬರುವಂಥದ್ದು ಚಾಂದ್ರ ಯುಗಾದಿ. ಚಾಂದ್ರ ಯುಗಾದಿಯಲ್ಲಿ ಚಂದ್ರನ ನಡೆಯನ್ನು ನೋಡಿಕೊಂಡು ಹೋಗುವಂಥದ್ದು. ಯಾವಾಗ ಚಂದ್ರನು ಪಾಡ್ಯಕ್ಕೆ ಪ್ರವೇಶ ಆಗ್ತಾನೆ, ಪಾಡ್ಯ ತಿಥಿಗೆ ಅಮಾವಾಸ್ಯೆ ಕಳೆದು, ಅದಕ್ಕೆ ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಪಾಡ್ಯ ಕಳೆದು ಇದಕ್ಕೆ ಅಮಾವಾಸ್ಯೆ ಕಳೆದು ಪಾಡ್ಯಕ್ಕೆ ಬರ್ತಾನೋ, ಆಗ ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ ಬರ್ತಾನೆ, ಅಥವಾ ತಿಂಗಳಿಗೊಂದು ಸಲ ಬರ್ತಾನೆ. ಆದರೆ ಈ ಯುಗಾದಿ ಅಂತ ಹೇಳಿದರೆ ಈ ಋತು ಕಾಲಮಾನಗಳಲ್ಲಿ ಲೆಕ್ಕಾಚಾರ ಮಾಡುವಂಥದ್ದು. ಅಲ್ಲಿಗೆ 1 ವರ್ಷ ಪೂರ್ತಿ ಆಯಿತು ಅಂತೇಳಿ ಲೆಕ್ಕಾಚಾರ ಮಾಡುವಂಥದ್ದು.
ಇಲ್ಲಿ ಇವತ್ತಿನ ಯುಗಾದಿಯಲ್ಲಿ ಒಂದು ಬಹಳ ವಿಶೇಷ ಕಾಣ್ತಾ ಇದ್ದೇವೆ ನಾವು. ಸ್ವಲ್ಪ ದಿನ ವ್ಯತ್ಯಾಸ ಇರ್ಬೋದು, ಒಂದು 10-15 ದಿವಸ ವ್ಯತ್ಯಾಸ ಇರ್ಬೋದು. ಒಂದು ಕಡೆಯಿಂದ ಮೀನರಾಶಿಯಲ್ಲಿ ಬುಧ ಅವನು ಪರಿಭ್ರಮಣವನ್ನು ಪೂರ್ತಿ ಮಾಡ್ತಾನೆ. ಎರಡನೇದ್ದು ರವಿ ಅವನು ಪರಿಭ್ರಮಣವನ್ನು ಪೂರ್ತಿ ಮಾಡ್ತಾನೆ. ಮೂರನೇದ್ದು ಗುರು ಅವನು ಪರಿಭ್ರಮಣೆಯನ್ನು ಪೂರ್ತಿ ಮಾಡ್ತಾನೆ. ಈ ಎಲ್ಲ ಗ್ರಹರು ಕೂಡ ಮೀನರಾಶಿಯಲ್ಲಿ ಬಂದದ್ದು ಈ ಯುಗಾದಿಯಲ್ಲಿ ಸ್ವಲ್ಪ ವಿಶೇಷತೆಯನ್ನು ಸೂಚಿಸ್ತದೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಯುಗಾದಿಯ ನಂತರ ಈ ಭೂಮಂಡಲವನ್ನು ಆಡಳಿತ ಮಾಡುವಂತಹ ಒಂದು ಗ್ರಹರಿಗೆ ಅಧಿಕಾರ ಇರ್ತದೆ. ಒಂದು ವರ್ಷ ಶನಿ ಇರ್ತಾನೆ, ಒಂದು ವರ್ಷ ರವಿ ಇರ್ತಾನೆ, ಬೇರೆ ಬೇರೆ ಗ್ರಹರು ಬರ್ತಾರೆ. ಈ ಸಲ ಏನಾಗಿದೆ ಅಂತ ಹೇಳಿದರೆ ಬುಧನಿಗೆ ರಾಜ ಪದವಿಯು, ಶುಕ್ರನಿಗೆ ಮಂತ್ರಿ ಪದವಿಯು ಬರ್ತದೆ. ಇನ್ನು ಸೌರಮಾನದಲ್ಲಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಶುಕ್ರನಿಗೆ ರಾಜ ಪದವಿ, ಬುಧನಿಗೆ ಮಂತ್ರಿ ಪದವಿ ಇದು ಬರ್ತದೆ. ಆದರೂ ಕೂಡ ಈ ಬುಧ ಶುಕ್ರರು ಪರಸ್ಪರ ಮಿತ್ರರು. ಅಂದ್ರೆ ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಅದನ್ನೇ ನಾವು ನಿರೀಕ್ಷೆ ಮಾಡಲಿಕ್ಕೆ ಉಂಟುದಿಲ್ಲ. ಯಾವ ಮಿತ್ರರು ಒಟ್ಟಾಗಿರ್ತಾರೋ ಅಲ್ಲಿ ಒಳ್ಳೆ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಉದಾಹರಣೆಗೆ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ. ಇದು ಇದಕ್ಕೇನೋ ಒಂದು ಗಾದೆ ಉಂಟಲ್ಲ, ಎತ್ತು ಏರಿಗೆ ಹೇಳಿದರೆ ಕೋಣ ನೀರಿಗೆ ಎಳೀತದೆ ಅಂತೇಳಿ. ಆ ಥರ ಆದರೆ ಪ್ರಜೆಗಳಿಗೆ ಕಷ್ಟ. ಎರಡೂ ಒಂದೇ ಆದರೆ ಅಲ್ಲಿ ಏನಾದರೂ ಒಂದು ವ್ಯವಹಾರ ಆಗ್ತದೆ. ಅದೇ ರೀತಿಯಲ್ಲಿ ಈ ಸಲದ ಪಂಚಾಂಗದಲ್ಲಿ ಇವರಿಗೆ ರಾಜಮಂತ್ರಿ ಪದವಿ ಉಂಟು. ಇನ್ನು ಈ ಆಡಳಿತೆಯನ್ನು ಆಡಳಿತಗಾರ ಶನಿ, ಈ ಶನಿಗೆ ಶನಿ ಮಹಾರಾಜರು ಅಂತೇಳಿ ಕರೆಯೋದು. ಬುಧ ಮಹಾರಾಜರು, ರವಿ ಮಹಾರಾಜರು ಅಂತ ಕರೆಯುವುದಿಲ್ಲ. ಅಂದರೆ ಅವನು ಆಡಳಿತಗಾರ. ರವಿ ಆಡಳಿತ ಆಯಿತು. ಈ ಶನಿ ಮಹಾರಾಜರು ಸ್ವಂತ ತ್ರಿಕೋಣದಲ್ಲಿರುವುದು, ಕುಂಭದಲ್ಲಿ. ನೋಡಿ ಎಂಥ ಒಂದು ವಿಶ್ಲೇಷಣೆ ಇದು. ನಾವೀಗ ಹೇಳಿದರೆ ಏನೋ ಹೇಳ್ತಾರೆ ಅಂತ ಕಾಣಬಹುದು, ಆದರೆ ಇದು ಅವರವರ ಅನುಭವಕ್ಕೆ ಬರಬೇಕು. ನಾವು ಇಷ್ಟು ವಿವರಿಸಿ ಹೇಳುವಂಥದ್ದು ಯಾಕೆಂತ ಹೇಳಿದರೆ ನಿಮ್ಮ ಅನುಭವಕ್ಕೆ ಬರಲಿ ಅಂತೇಳಿ. ಆವಾಗ ಶನಿ ಮಹಾರಾಜರು ಏನು ಮಾಡ್ತಾರೆ ಅಂತ ಹೇಳಿದರೆ ಬುಧ ಶುಕ್ರರಿಗೆ ಪರಮಮಿತ್ರರು. ಎರಡನೇ, ಕುಂಭಕ್ಕೆ ತ್ರಿಕೋಣಾಧಿಪತ್ಯ ಇರುವಂತಹ ಗ್ರಹ ಬುಧ, ಇವನ ಆಡಳಿತ ಬರುವಂಥದ್ದು. ಹಾಗಾದರೆ ಯೋಚನೆ ಮಾಡಿ ಹೇಗೆ ಅಂಥೇಳಿ. ನಮಗೆ ದೇಶವೂ ಒಳ್ಳೆಯದಿರಬೇಕು, ಪ್ರಜೆಗಳೂ ಒಳ್ಳೆಯದಿರಬೇಕು, ರಾಜನೂ ಒಳ್ಳೆಯದಿರಬೇಕು. ಆವಾಗ ನಾವು ಪರಿಸರವೂ ಒಳ್ಳೆಯದಾಗ್ತದೆ, ನಮಗೆ ಒಳ್ಳೆಯ ದಿನಗಳನ್ನು ಕಾಣಬಹುದು. ಈ ನಿರೀಕ್ಷೆಯನ್ನು ಇಟ್ಕೊಂಡು ಹೌದು. ಅಂದರೆ ಈ ಶುಭಕೃತನಾಮ ಸಂವತ್ಸರದ ಈ ಒಂದು ಹೊಸ್ತಿಲಲ್ಲಿ ಈ ಯುಗಾದಿಯ ಸಂದರ್ಭದಲ್ಲಿ ನಮಗೊಂದು ಹೊಸ ಆಶಾಕಿರಣಗಳು ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತದೆ. ಹೌದು. ಒಂದು ನಾವು ರಾಶಿಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಅಲ್ಲ, ಇಲ್ಲಿ ಇನ್ನೊಂದು ಮಾತಿದೆ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕಿದ್ರೆ ಕಸ ಗುಡಿಸಲೇಬೇಕು. ಕಸ ಗುಡಿಸುವಾಗ ಶ್ರಮ ಆಗ್ತದೆ, ಕೆಮ್ಮು ಬರಬಹುದು, ಬೇರೆ ಬೇರೆ ರೀತಿಯಲ್ಲಿ. ಆವಾಗ ಇದನ್ನು ತೊಂದರೆಗಳನ್ನು ಕೂಡ ನಾವು ಹೇಳಲೇಬೇಕಾಗ್ತದೆ. ಇಂತಹ ತೊಂದರೆಗಳು ಬರ್ತದೆ ಅಂತೇಳಿ ಎಲರ್ಜಿ ಶುರುವಾಗ್ಬೋದು. ಶುರುವಾಗ್ಬೋದು. ಇದಕ್ಕೊಂದು ಮಾನದಂಡ ಉಂಟು ನಮ್ಮ ಹತ್ರ. ಯಾವಾಗ ನಾವು ಹೇಗೆ ಮನುಷ್ಯನ ಕುಂಡಲಿಯನ್ನು ನಾವು ನಿರ್ಧಾರ ಮಾಡ್ತೇವೋ ಹಾಗೆ ಈ ಭಾರತದ ಪ್ರಜೆಗಳೇ ನಿಂತು ಆಡಳಿತ ಮಾಡೋದು. ಬೇರೆ ರಾಜ್ಯ ಇಲ್ಲ. ಮೊದಲು ಬ್ರಿಟಿಷರಿದ್ದರು, ಮೊಘಲರಿದ್ದರು, ಅದಕ್ಕಿಂತ ಹಿಂದೆ ರಾಜರುಗಳಿದ್ದರು. ಅವರ ಜಾತಕದ ಆಧಾರದಲ್ಲಿ ಇದು ನಮಗೆ ಲಾಭ ನಷ್ಟಗಳು ಉಂಟಾಗ್ತವೆ. ಇಲ್ಲಿ ಈ ಪ್ರಜೆಗಳನ್ನೇ ಆಡಳಿತ ಮಾಡುವಂಥ ಪ್ರಜಾಪ್ರಭುತ್ವ. ಹೌದು. ಪ್ರಾರಂಭ ಆದದ್ದು 47ನೇ ಇಸವಿ ಆಗಸ್ಟ್ 15ರ ನಂತರ ಸ್ವಾತಂತ್ರ್ಯ ಸಿಕ್ಕಿತು. ಆಗ ಈ ಶನಿಯು ಕರ್ಕದಲ್ಲಿದ್ದ, ಚಂದ್ರನು ಕರ್ಕ ರಾಶಿಯಲ್ಲಿದ್ದ. ಈಗೇನಾಯಿತು ಅಂತೇಳಿದರೆ ಕರ್ಕದಿಂದ 8ನೇ ಮನೆಯಲ್ಲಿ ಶನಿ, ಮಂದಸ್ಯ ಮಂದೋ ಅಷ್ಟಮೇ ಮಂದೋ ಅಂತೇಳಿ ಮಂದಹ ಅಂತೇಳಿ, ಮಂದನಿಂದ ಶನಿಯಿಂದ ಶನಿ 8ನೇ ಮನೆಗೆ ಬಂದಾಗ, ಚಂದ್ರನಿಂದ 8ನೇ ಮನೆಗೆ ಬಂದಾಗ ಅಲ್ಲಿ ಮೇಷ ಲಗ್ನ ಬರ್ತದೆ. ಮೇಷ ಲಗ್ನಕ್ಕೆ ಏಕಾದಶದಲ್ಲಿ ಶನಿ ಇರುವುದು. ಸರಿಯಾಗಿ ವಿಮರ್ಶೆ ಮಾಡಿ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಏನೇನು ಊಹನೆ ಮಾಡ್ತೀರಿ ಅದಕ್ಕೆ ಟ್ಯಾಲಿ ಮಾಡಿಕೊಳ್ಳಿ. ಇದೊಂದು ರೀತಿಯ ಪಾಠದಲ್ಲಿ ನಾವು ಹೇಳಿದಾಗ ಹೇಳಬೇಕು ಅಂತೇಳಿ. ಆವಾಗ ಒಂದು ಕಡೆಯಿಂದ ಬೇಕಾದಷ್ಟು ಲಾಭವನ್ನು ಪಡೀತೇವೆ. ಈ ರಾಜ ಶನಿ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಆದರೆ ಕರ್ಕಾಟಕ ರಾಶಿಯ ವಿಚಾರವನ್ನು ನೋಡಿದಾಗ ಅಷ್ಟಮದಲ್ಲಿ ಶನಿ ಬರುವುದು. ಆವಾಗ ಅಷ್ಟೇ ತೊಂದರೆಗಳು ಕೂಡ ಉಂಟು. ಅಂದರೆ ಕಷ್ಟ ಸುಖಗಳ ಸಮತೋಲನವೇ ಸಮಭಾಗ. ಹೌದೌದು. ಈಗ ಒಂದು ಗರ್ಭಿಣಿ ಇರ್ತಾಳೆ,
ಅವಳಿಗೆ ಪ್ರಸವ ವೇದನೆ ಇರ್ತದೆ, ಸುರುವಿನ ಮಗು. ಎಷ್ಟೇ ವೇದನೆ ಆದರೂ ಅವಳು ಸಹಿಸಿಕೊಳ್ತಾಳೆ. ಯಾಕೆಂತ ಹೇಳಿದರೆ ಅವಳಿಗೆ ಒಂದೊಂದು ಮಗು ಬರ್ತದೆ, ಮಗುವಿನ ಆಸೆಯಲ್ಲಿ. ಆ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬೋದು ಅಂತೇಳಿ. ಇಲ್ಲಿ ಇನ್ನೊಂದು ಯಾವುದೋ ಒಂದು ದೊಡ್ಡ ಮಹಾ ಕಾಯಿಲೆ ಬರ್ತದೆ, ಅಲ್ಲಿ ಅದರ ರಿಸಲ್ಟ್ ಏನಂತ ಹೇಳಿದ್ರೆ ಕೊನೆ ಸತ್ತೋಗೋದೇನೋ ಈ ಥರ ಇರ್ತದೆ, ಅಲ್ಲಿ ಭಯ ಹುಟ್ಟುತ್ತದೆ. ಇಲ್ಲಿ ಭಯ ಇರುವುದಿಲ್ಲ. ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಉಂಟು, ಅದು ನಮಗೆ ಸಹಾಯ ಮಾಡ್ತಾ ಉಂಟು. ಇದನ್ನು ನಾವು ಗಮನಿಸಬೇಕು. ಅದರ ಶಕ್ತಿ ಯಾವುದು, ಇದನ್ನು ನಾವು ಗಮನಿಸಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಯುಗಾದಿ ಅನ್ನೋದು ಬಹುಶಃ ಮನುಷ್ಯನಲ್ಲಿ ಒಂದು ಹೊಸ ಉಲ್ಲಾಸವನ್ನು ತರೋದಕ್ಕೆ, ಈಗ ನಾವು ಜ್ಯೋತಿಷ್ಯ ಪ್ರಕಾರವಾಗಿ ಅಥವಾ ವೈಜ್ಞಾನಿಕವಾಗಿ ಒಂದಷ್ಟು ವಿಚಾರಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ, ಇನ್ನು ಮಾನಸಿಕವಾಗಿ ನಾವು ಗಮನಿಸಿದಾಗ ಬಹುಶಃ ಹಬ್ಬ ಹರಿದಿನಗಳು ಇರೋದೇ ಒಂದು ಜಿಡ್ಡುಗಟ್ಟಿದ ಮನಸ್ಸಿಗೆ ಮತ್ತೊಂದು ಚೈತನ್ಯವನ್ನು ಕೊಡೋದಕ್ಕೆ ಅಂತ. ಒಂದು ಸಲ ಹಬ್ಬ ಬಂತಲ್ಲ ಅಂತ ಮೈಕೊಡವಿ ಎದ್ದು ನಿಲ್ಲೋದಕ್ಕೆ, ಹಾಗೆಲ್ಲ ಒಂದು ಸಲ ನಮಗೇನೋ ಏನೋ ಇನ್ನೇನಿಲ್ಲ ಬದುಕಿಲ್ಲ ಅಂತ ಅನ್ನುವಾಗ ಹಬ್ಬ ಬಂತು, ಒಂದು ಸ್ವಲ್ಪ ಮನಸ್ಸು ಉಲ್ಲಾಸ ಮಾಡಿಕೊಳ್ಳಲಿಕ್ಕೆ ಹೊಸ ಒಂದು ರಿಫ್ರೆಶ್ಮೆಂಟ್. ಅಂದರೆ ಸತ್ಯವದು, ಸತ್ಯವದು ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕಂದರೆ ನಮ್ಮ ಹುಟ್ಟು ಹಬ್ಬವನ್ನೇ ತಗೊಳ್ಳಿ, ಬೇರೆ ಯಾವುದನ್ನು ಅವನು ಆಚರಣೆ ಮಾಡುವುದಿಲ್ಲ. ಹುಟ್ಟು ಹಬ್ಬ ಬರ್ತದೆ, ಅದು ಸ್ವಲ್ಪ ಬೇಗ ಹೇಳ್ತಾನೆ ಅವನು, ಎದ್ದು ದೇವಸ್ಥಾನಕ್ಕೆ ಹೋಗುದಾ, ಹಿರಿಯರಿಗೆ ನಮಸ್ಕಾರ ಮಾಡೋದ ಮಾಡ್ತಾನೆ. ಅಂದರೆ ಮನಸ್ಸು ಉಲ್ಲಾಸದಲ್ಲಿ ರೀಗೈನಿಂಗ್ ದ ಪವರ್, ಆ ಪವರನ್ನು ನಾವು ಗೈನ್ ಮಾಡಿಕೊಳ್ಳೋದು, ಮತ್ತೆ ಪುನಃ ವಾಪಸ್ ಓಡೋದು. ಮತ್ತೆ ಯುಗಾದಿ ಹೇಳಿದ್ರು ಯುಗಾದಿ ಮರಳಿ ಬರುತ್ತಿದೆ ಅಂತ ನಮ್ಮಲ್ಲಿ ಒಂದಷ್ಟು ನಾವು ಚೈತನ್ಯ ಉಲ್ಲಾಸಗಳು ಚೈತನ್ಯವನ್ನು ನಾವು ಪುನರ್ಸ್ಥಾಪನೆ ಮಾಡಿಕೊಳ್ಳೋದು. ಯಾಕಂದ್ರೆ ಇಲ್ಲ ಅಂತಾದ್ರೆ ನಮ್ಮ ಬದುಕಿನಲ್ಲಿ ಒಂದು ಘಟನೆ ಮುಗಿದೋದ್ರೆ ಅದರಲ್ಲೇ ಮುಳುಗಿ ಹೋಗುವಂತ ಸಾಧ್ಯತೆಗಳು. ಹೌದು. ಯಾಕಂದ್ರೆ ಮತ್ತೊಂದಷ್ಟು ಹೋಸಲ ಏನಾಯ್ತು, ಈ ವರ್ಷ ಏನಾದ್ರು ಸ್ವಲ್ಪ ಸುಖ ಸಿಗ್ಬೋದು ಅಂತ. ಅದಕ್ಕೆ ಮತ್ತೆ ಈಗ ನೀವೇನು ಹೇಳ್ತೀರಿ, ಅದೇ ತರ ಕಾಯ್ತಾ ಇರೋದು ಎಲ್ಲರೂ. ಏನಂದ್ರೆ ಈ ಸಲ ನನ್ನ ರಾಶಿಯಲ್ಲಿ ಏನೋ ಸ್ವಲ್ಪ ಒಳ್ಳೇದಿರ್ತದೆ ಏನೋ ಅಂತ. ಸೊ ಹಾಗಿದ್ರೆ ರಾಶಿಗಳ ಬಲ ನೋಡಿದ್ರೆ ಹೇಗಿರ್ತದೆ? ಅಲ್ಲ, ರಾಶಿಗಳ ಬಲ ನಾವು ಪ್ರತಿ ದಿನವೂ ಕೂಡ ನೋಡ್ಬೋದು. ಈ ಚಂದ್ರನ ಇದನ್ನು ಪ್ರತಿ ಕ್ಷಣವೂ ನೋಡ್ಬೋದು. ಅದನ್ನು ನೋಡ್ಲಿಕ್ಕೆ ನಮಗೆ ಆಗುದಿಲ್ಲ. ಅವಾಗ ನಾವೇನು ಮಾಡ್ತೇವೆ, ಕೆಲವು ಕಾಲಗಳು, ಯುಗಾದಿ ಇರ್ಬೋದು, ಇನ್ನು ವಿಷು ಸೌರ ಯುಗಾದಿ ಇರ್ಬೋದು, ದೀಪಾವಳಿ ಸಮಯ ಇರ್ಬೋದು, ಮಕರ ಸಂಕ್ರಮಣ ಇರ್ಬೋದು. ಆವಾಗ ನಮ್ಮ ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಳ್ಳೋದು, ಹೇಗೆ ಅಂತೇಳಿ. ಆವಾಗ ಇಲ್ಲಿ ಯುಗಾದಿಯ ನಂತರ ಈ ಗುರು 22ನೇ ತಾರೀಕಿಗೆ ಗುರು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈಗ ನಾವು ಗುರುವನ್ನೇ ಯಾಕೆ ತಗೊಳ್ಳೋದು ಅಂತ ಹೇಳಿದರೆ, ಒಂದು ಫಲ ನಿರ್ಣಾಯಕ ಅವನು, ನಮಗೆ ಫಲ ಪ್ರಾಪ್ತಿಯನ್ನು ಕೊಡುವಂಥವನು ಗುರು. ಅವನಿಗೆ ಫಲಕ್ಕೆ, ಆ ಕರ್ಮಕ್ಕೆ ಅವನು ಅಧಿಪತಿ ಗುರು ಆಗ್ತಾನೆ. ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತೇವೆ, ಏನೇನೋ ಕೆಲಸಗಳನ್ನು ಮಾಡ್ತೇವೆ, ಅದಕ್ಕೆ ನಮಗೆ ಫಲ ಬೇಕಲ್ವ. ಆ ಫಲವನ್ನು ನಿರ್ಣಯ ಮಾಡುವವನು ಗುರು. ಅಂದರೆ ಗುರು ಅನುಗ್ರಹ ಇಲ್ಲದಿದ್ದರೆ ಯಾವುದಿಲ್ಲ. ಅದಕ್ಕೆ ಹಿರಿಯರು ಅದನ್ನೇ ಹೇಳಿದ್ದು, ದೇವತಾ ಅನುಗ್ರಹ ಅಂತ ಹೇಳಿದ್ರೆ ಗುರು ಅನುಗ್ರಹ. ಅದಕ್ಕೆ ನಮ್ಮ ಕಾರ್ಯಾರಂಭದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಮಂತ್ರವನ್ನು ಹೇಳಿಕೊಂಡು ಪ್ರಾರಂಭ ಮಾಡುವಂಥದ್ದು. ಇನ್ನೂ ಒಂದಿದೆ, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ನಮಗೆ ಗೊತ್ತಿಲ್ಲ ಈ ದಿವಸ ಒಳ್ಳೇದುಂಟ ಇಲ್ಲೋ ಅಂತೇಳಿ, ಕೊನೆಗೆ ದೇವರಿಗೆ ಕೈ ಮುಗಿಯುವುದು, ಎಲ್ಲವೂ ಒಳ್ಳೇದಾಗಲಿ ಅಂತೇಳಿ. ಆವಾಗ ಮನಸ್ಸಿಗೊಂದು ಹಿತ ಆಗ್ತದಲ್ಲ, ನಾನು ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ ಕಾಲಘಟ್ಟ ಯಾವುದೇ ಇರಲಿ, ಆದ್ರೆ ಈಗ ಮಾಡುವಂತ ಕಾಲಘಟ್ಟದ ಒಳ್ಳೇದಾಗಲಿ ಅಂತೇಳಿ, ಅದು ನಮ್ಮ ಆಶಾಭಾವನೆ. ಈ ಆಶಾಭಾವನೆಗಳು ಮನಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಬಂದರೆ ಅಲ್ಲಿ ಖಂಡಿತವಾಗಿ ಗೆಲುವು ಸಾಧ್ಯತೆ ಉಂಟು. ಆತ್ಮವಿಶ್ವಾಸ ಇದು ನೋಡಿ, ಇದಕ್ಕೆ ಅವಾಗ ನಾವು ಪುರಾಣಗಳನ್ನು ಕೂಡ ತಗೊಳ್ಬೇಕಾಗ್ತದೆ. ಸುಗ್ರೀವನಿಗೆ ರಾಮ ಬೆಂಬಲ ಕೊಟ್ಟು ವಾಲಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಅಲ್ಲಿ ಅವರ ಸಾಮ್ಯತೆಗಳು ಒಂದೇ ಇರ್ತದೆ. ವಾಲಿ ಯಾರು, ಸುಗ್ರೀವ ಯಾರು ನೋಡಲಿಕ್ಕೆ ಆಗೋದಿಲ್ಲ. ಅವನು ಸರಿ ಪೆಟ್ಟದಿಂದ ಬರ್ತಾನೆ, ರಾಮನಿಗೇನು ಮಾಡುವಾಗಿಲ್ಲ. ಕೊನೆಗೆ ರಾಮನ ಹತ್ರ ಹೇಳ್ತಾನೆ, ನಿನ್ನನ್ನು ನಂಬಿ ನಾನು ಮೋಸ ಹೋದೆಲ್ಲ ಮಾರೆ ಅಂತೇಳಿ. ಇಲ್ಲ, ಹಾಗೇನಿಲ್ಲ, ನಮಗೆ ಗೊತ್ತಾಗಲಿಲ್ಲ ಸುಗ್ರೀವ ಯಾರು ವಾಲಿಯ ಅಂತೇಳಿ, ನಾನು ನಿನ್ನನ್ನು ನೋಡಿ. ಆವಾಗ ಅವನು ಹೇಳ್ತಾನೆ, ಅಲ್ಲ ಯಾವಾಗಲೂ ಸೋಲುವನು ಸುಗ್ರೀವನ್ನೇ ಅಲ್ಲೋ, ಹಾಗಾದರೆ ಇದು ಗೆದ್ದವನು ವಾಲಿ ಅಲ್ಲೋ, ಮಾಡ ಬಿಡ್ಬೋದಾಗಿತ್ತು ಅಲ್ಲೋ ಅಂತೇಳಿ. ಅದು ಅವನ ತರ್ಕ. ಆಗ ರಾಮನು ಹೇಳ್ತಾನೆ, ಗೆಲ್ಲುವುದಕ್ಕೆ ಹೋದಂಥ ಆತ್ಮವಿಶ್ವಾಸದಲ್ಲಿ ಹೋದವ ನೀನು ಯಾಕೆ ಗೆಲ್ಲಬಾರದು? ಇದು ಸಿದ್ಧಾಂತದ್ದು. ಆವಾಗ ಇದರಲ್ಲಿ ಏನು ಕಲಿಬೇಕು ಅಂತ ಹೇಳಿದರೆ, ನಮ್ಮ ಒಂದು ಕೆಲಸಗಳಲ್ಲಿ ನಾನು ಯಶಸ್ವಿ ಆಗ್ತೇನೆ ಅಂತ ಹೇಳುವಂಥ ಆತ್ಮವಿಶ್ವಾಸ, ಭರವಸೆ ಬೇಕು, ಸಚ್ಚಿಂತನೆ ಬೇಕು. ಸಚ್ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಕೂಡ ಅವನು ಗೆಲ್ತಾನೆ. ಧನಾತ್ಮಕವಾದಂಥ. ಹೌದು. ಒಂದು ವೇಳೆ ಗೆಲ್ಲಿಲ್ಲ, ನಾವು ಡೆಸ್ಪರೇಟ್ ಆಗಬಾರ್ದು, ಮರುಪ್ರಯತ್ನ ಗೆಲ್ತೇವೆ ಅವನು. ಅಲ್ಲಿ ಹಾಗೆ ಆದದ್ದು. ಮತ್ತೆ ಪುನಃ ವಾಪಸ್ ಅವನನ್ನು ಕಳಿಸ್ತಾನೆ ಇದೇ ಮಾತನ್ನು ಹೇಳಿ. ಆವಾಗ ಏನು ಮಾಡ್ತಾನೆ ಅವನು,
ಗೆಲ್ಲುವಂತಹ ಒಂದು ಸೂಚನೆ ಬರ್ತದೆ. ಮತ್ತು ಅದು ಬೇರೆ ವಿಚಾರಗಳಿವೆ, ರಾಮ ಬಾಣ ಬಿಟ್ಟದ್ದು ಅದೆಲ್ಲಿರಲಿ. ಆದರೂ ಕೂಡ ಅಲ್ಲಿ ತತ್ವ ವಾಲಿಯ ಒಂದು ಧೈರ್ಯ. ಅವನು ಹೋಗದೇ ಇರ್ತಿದ್ರೆ ರಾಮ ಬಾಣ ಬಿಡಲಿಕ್ಕಾಗ್ತದ? ಅವನು ಹೋಗಬೇಕು. ಹಾಗಾದರೆ ಮನುಷ್ಯ ಪ್ರಯತ್ನ ಬೇಕೇ ಬೇಕು. ಅದರಲ್ಲಿ ಕಾರ್ಯ ಸಾಧನೆಯಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಭರವಸೆಯನ್ನು ಇಟ್ಟುಕೊಳ್ಬೇಕು. ಅಲ್ಲಿಗೆ ದೈವ ಸಹಾಯ ಬರ್ತದೆ ಅಂತ ಹೇಳುವಂಥ ಒಂದು ದೊಡ್ಡ ತತ್ವವನ್ನು ನಮಗೆ ಪುರಾಣದಲ್ಲಿ ಕಲಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ಪುರಾಣಗಳು ಹಾಗೆ ಅದೇ 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 ನೀತಿ ಬೋಧನೆಯನ್ನೇ ಮಾಡಿವೆ. ಹಾಗಿದ್ದರಿಂದ ಇವತ್ತಿನವರೆಗೆ ಆ ಪುರಾಣಗಳು ಉಳ್ಕೊಂಡಿದೆ, ನಮಗೆ ಉದಾಹರಣೆಯಾಗಿ ಉಳ್ಕೊಂಡಿವೆ, ಮಾದರಿಯಾಗಿ ಉಳ್ಕೊಂಡಿವೆ. ಚಂದವಾದ ಕಥೆಗಳು ಉಳಿಯುವುದಿಲ್ಲ, ಅಥವಾ ಕೆಲವು ಸಿನಿಮಾದ ಕಥೆಗಳು ಉಳಿಯುವುದಿಲ್ಲ. ಹಾಗೆ ಈ ಗುರು ಫಲ ನಿರ್ಣಾಯಕ. ಈಗ ಅವನು ಏಪ್ರಿಲ್ 22ಕ್ಕೆ ಮೇಷರಾಶಿಯನ್ನು ಪ್ರವೇಶಿಸ್ತಾನೆ. ಆವಾಗ ನಾವು ಒಂದೊಂದೇ ಚಿಂತನೆ ಮಾಡೋದು. ಮೇಷರಾಶಿಯಲ್ಲಿ ಹುಟ್ಟಿದವನು ಹೇಗೆ, ವೃಷಭದಲ್ಲಿ ಹುಟ್ಟಿದವ ಹೇಗೆ, ಈ ರೀತಿಯಲ್ಲಿ ಒಂದು ಆಸೆ ಇರ್ತದೆ. ಯಾಕಂದರೆ ಪ್ರತಿಯೊಂದು ಮನುಷ್ಯನು ಒಂದು ಗುರಿಯನ್ನು ಇಟ್ಟುಕೊಂಡಿರ್ತಾನೆ. ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೇನೆ, ಅವನು ಲಾಭವನ್ನು ಇಟ್ಕೊಳ್ಳೇಬೇಕು, ನಿರೀಕ್ಷೆ ಮಾಡಲೇಬೇಕು. ಲಾಭ ಬರ್ತದೋ ಇಲ್ಲೋ ಈ ರೀತಿಯ ಒಂದು ಸಂಶಯ ಬರ್ತದೆ. ಆವಾಗ ನಾವು ಇಲ್ಲಿ ಮೇಷರಾಶಿಗೆ ಹೇಗೆ, ಇಲ್ಲಿ ಇನ್ನೊಂದು ಪ್ರಾಮುಖ್ಯ ವಿಚಾರ ಅಂತ ಹೇಳಿದರೆ ಯಾವ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳುವಂಥದ್ದು ಪ್ರಾಮುಖ್ಯ. ಈಗ ಉದಾಹರಣೆಗೆ ಮೇಷರಾಶಿಯವರು, ಅವರಿಗೆ ಜನ್ಮದಲ್ಲಿ ಗುರು, ಅವನು ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ನವಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಅವನು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ತಾನೋ ಅಲ್ಲಿ ಫಲಪ್ರಾಪ್ತಿ ಆಗ್ತದೆ. ಆವಾಗ ನವದಂಪತಿಗಳು, ಸಂತಾನ ಅಪೇಕ್ಷಿಗಳು, ಅವರಿಗೆ ಸಂತಾನ ಆಗ್ತದೆ ಅಂತ. ಒಂದು ವೇಳೆ ಈಗ ನಾನೊಂದು ಒಮ್ಮೆ ಒಂದು ಕಡೆ ಹೇಳಿದ್ದೇನೆ, ಹಾಗಾದರೆ ಸ್ವಾಮಿ ಈ ಮುದುಕ ದಂಪತಿಗಳಿರ್ತಾರೆ, ಅವರಿಗೆ ಸಂತಾನ ಆಗ್ತದೆ. ಒಂದು ಕ್ವಶನ್ ಬರ್ತದೆ ಈಗ. ಹೌದು, 9ನೇ ಮನೆಯನ್ನು ನೋಡ್ತಾನೆ, ಮರಿಮೊಮ್ಮಗನನ್ನು ನೋಡುವಂಥದ್ದು, ಇದನ್ನು ಕೂಡ ಚಿಂತನೆ ಮಾಡಬೇಕು. ಅದು ಅವನ ಕುಟುಂಬಕ್ಕೆ ಸಂತಾನ ಅಂತ ಲೆಕ್ಕ. ಕುಟುಂಬಕ್ಕೆ ಸಂತಾನ, ಕುಟುಂಬ ವೃದ್ಧಿ. ಹೌದು, ನಾವು ಅದನ್ನು ಸಂತಾನ ಅಂತ ಹೇಳ್ತೇವೆ, ಅದಲ್ಲ ಪ್ರಜಾವೃದ್ಧಿ. ಇಂಥದ್ದನ್ನೆಲ್ಲ ನೋಡ್ಬೋದು. ಆವಾಗ ಮೇಷಕ್ಕೆ ಜನ್ಮಗುರು ಬರುವುದು. ಜನ್ಮೇ ಗುರು ದುಃಖದಾಯಕ. ಅವನು ಬೇರೆ ಯಾವುದಕ್ಕೋ ಒಂದು ಸಾಹಸಕ್ಕೆ ಇಳಿಯೋದು. ಒಂದು ಈಗ ಚುನಾವಣೆ ಬಂತು, ಅವ ಚುನಾವಣೆಗೆ ನಿಲ್ತಾನೆ. ಮೇಷದಲ್ಲಿ ಗುರು, ಅವನಿಗೆ ಅಲ್ಲಿ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಆವಾಗ ಏನು ಮಾಡ್ತಾನೆ, ಜ್ಯೋತಿಷ್ಯ ಸುಳ್ಳು ಮಾರ್ರೆ, ನನಗೆ ಯಾರೋ ಜ್ಯೋತಿಷ್ಯರು ಹೇಳಿದರು ಒಳ್ಳೆಯದುಂಟು, ವ್ಯಯದಿಂದ ಜನ್ಮಕ್ಕೆ ಬಂದಿದ್ದಾನೆ, ಜನ್ಮರಾಶಿಯಲ್ಲಿ ಗುರು ಇದ್ದಾನೆ ಅಂತೇಳಿ. ಹಾಗೆ ತಿಳ್ಕೊಳ್ಬಾರ್ದು. ಆವಾಗ ಎಲ್ಲೆಲ್ಲ ಅವನು ಲಾಭಗಳನ್ನು ಕೊಡ್ತಾನೆ ನೋಡಿ. ಇನ್ನು ನೀವು ಮೇಷರಾಶಿನೇ ತಗೊಳ್ಳಿ, ಮೇಷರಾಶಿಗೆ ಧನಸ್ಥಾನ ವೃಷಭ. ಇದು ನಾವು ವಾರಗಟ್ಟಲೆ ಪಾಠ ಮಾಡಬೇಕಾದೀತು ಇದನ್ನು. ಯಾಕಂದರೆ ಅದು ಪಕ್ಕನೆ ಅರ್ಥ ಆಗುವಂಥಲ್ಲ. ಧನರಾಶಿ ಯಾವುದು, ವೃಷಭ. ಈ ಧನರಾಶಿಗೆ ಗುರು ಎಲ್ಲಿ ನೋಡ್ತಾನೆ, ಅದರ ಚತುರ್ಥವನ್ನು ನೋಡ್ತಾನೆ. ಇಲ್ಲಿ ಮೇಷದಿಂದ 5ನೇ ಮನೆ ಸಿಂಹವನ್ನು ನೋಡ್ತಾನೆ. ವೃಷಭ, ಮಿಥುನ, ಕರ್ಕ, ಸಿಂಹ. ಆವಾಗ ಭೂಮಿಯಿಂದ ಅವನು ಹಣವನ್ನು ಪಡೀಬಹುದು. ಭೂಮಿಯ ವಿಕ್ರಯಾದಿಗಳು, ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳು, ಅದರಿಂದ ಅವನು ಲಾಭವನ್ನು ಗಳಿಸ್ಬೋದು. ಇದನ್ನು ನಾವು ಚಿಂತನೆ ಮಾಡೋದು. ಅದು ಇದನ್ನೆಲ್ಲ ಪೂರ್ತಿ ಹೇಳಬೇಕಿದ್ರೆ ಅವರವರ ಜ್ಯೋತಿಷ್ಯರ ಅಲ್ಲಿಗೆ ಹೋಗಿ ಕೂತ್ಕೊಂಡು 1 ಗಂಟೆ ಕೂತ್ಕೊಂಡು ಮಾತಾಡಿ ಬರಬೇಕು. ಅದು ಕೂಡ ಜ್ಯೋತಿಷ್ಯರಿಗೆ ಪುರುಸೋತಿ ಇರುವುದಿಲ್ಲ. ಹೌದು. ಆವಾಗ ಮೇಷರಾಶಿಗೆ ನಾವು ಇಷ್ಟು ಫಲಗಳನ್ನು ಹೇಳ್ಬೋದು. ಸಂತಾನ ವೃದ್ಧಿ ಆಗ್ಬೋದು, ಸಂಪಾದನೆ ವೃದ್ಧಿ ಆಗ್ಬೋದು, ಹೊಸ ಒಂದು ಕ್ರಿಯೇಟಿವಿಟಿ ಏನಿದೆ ಅದಕ್ಕೆಲ್ಲ ಅವರು ಕೈ ಹಾಕ್ಬೋದು. ಇನ್ನು ನವಮ ಸ್ಥಾನ ಧರ್ಮ ಕರ್ಮಾದಿಗಳು. ಒಂದು ಕರ್ಮ ಮಾಡಬೇಕಿದ್ರೆ ಧರ್ಮ ಮಾಡಬೇಕು. ಧರ್ಮ ಅಂತ ಹೇಳಿದ್ರೆ ಪೂಜೆ ಪುರಸ್ಕಾರಾದಿಗಳು, ದಾನಗಳು, ಹೀಗೆಲ್ಲ ಮಾಡಿಕೊಂಡು ಹೋಗಬೇಕಾಗ್ತದೆ. ಅದನ್ನೆಲ್ಲ ಮಾಡಲಿಕ್ಕೆ ಯೋಗ್ಯ ಕಾಲ. ಅದನ್ನೆಲ್ಲ ಮಾಡಿದಾಗ ಪರಿಪೂರ್ಣತೆ, ಆತ್ಮತೃಪ್ತಿ ಬರ್ತದೆ. ಇದು ಮೇಷರಾಶಿಗೆ ಗುರು ಬಂದಾಗ. ಇನ್ನು ವೃಷಭ ರಾಶಿಗೆ ತಗೊಳ್ಳೋಣ. ವೃಷಭ ರಾಶಿಗೆ ಇಷ್ಟರವರೆಗೆ ಏಕಾದಶದಲ್ಲಿ, ಈ ಯುಗ ಆರಂಭಕ್ಕೆ ಏಕಾದಶದಲ್ಲಿ ಅಂದರೆ ಒಂದು ಹುಮ್ಮನಸ್ಸು ಇರ್ತದೆ. ಎಲ್ಲ ಕಡೆ ಸ್ಥಾನಮಾನಗಳು ಸಿಗ್ತದೆ, ಗೌರವಾದರಗಳು ಸಿಗ್ತದೆ, ಹೀಗೆಲ್ಲ ಸಿಗ್ತದೆ. ಅದು ಸಡನ್ನಾಗಿ ಗುರು ಮೇಷರಾಶಿಗೆ ಬಂದ ತಕ್ಷಣ ಇದ್ಯಾಕಪ್ಪ ಹೀಗಾಯಿತು, ಉಲ್ಟೋಡಿತು, ಯಾರಾದ್ರು ಮಾಟ ಮಾಡಿದರೆ ಹೇಗೆ, ಹೀಗೆ ಬರೋದು. ಪ್ರತಿಯೊಂದು ಮನುಷ್ಯನಿಗೂ ಕೂಡ ಇದೇ ರೀತಿಯ ಒಂದು ಸಂಶಯ ಬರೋದು. ಈಗ ನಮ್ಮಲ್ಲಿ ಬರುವವರು ಕೆಲವರು ಅವರು ಅದನ್ನೇ ಯೋಚನೆ ಮಾಡಿಕೊಂಡಿರ್ತಾರೆ. ಆವಾಗ ಕೆಲವು ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವನಿಗೆ ಸರಿಯಾಗಿ ಹೇಳಬೇಕು, ನೀವು ಮಾಟ ಮಾಡಿದ್ದಾರೆ ಅಂತೇಳಿ ಅವನ ತಲೆಯಲ್ಲಿ ಇರುವುದು ಅದೇ. ಅವನಿಂದ ಒಂದಷ್ಟು ಹಣವನ್ನು ಅದು ಮಾಡಿಸ್ತೇನೆ ಇದು ಮಾಡಿಸ್ತೇನೆ, ಅದಲ್ಲ. ಚಿಂತನೆ ಮಾಡಲಿಕ್ಕೆ ಹೋಗುವವನು ಕೂಡ ತಿಳ್ಕೊಳ್ಬೇಕು. ವೃಷಭ ರಾಶಿಗೆ ಮೇಷರಾಶಿಯಲ್ಲಿ ಗುರು ಬಂದಾಗ ಹಣ ಖರ್ಚು ಜಾಸ್ತಿ ಆಗ್ತದೆ, ದುರ್ವ್ಯಯ ಆಗ್ತದೆ. ಅವನು ಮಾಡಬಾರದಂತ ಯಾವ ಕಾರ್ಯ ಮಾಡಬೇಕೋ ಅದಕ್ಕೆ ಮಾಡದೆ
ಇನ್ನೊಂದು ಮಾಡಬಾರ್ದೋ ಅದಕ್ಕೆ ಅವನು ಮಾಡಿದರೆ ಹಣ ವೇಸ್ಟ್ ಆಗ್ತದೆ ಅಂತೇಳಿ. ಈಗ ವೃಷಭ ರಾಶಿಗೆ ಚತುರ್ಥಕ್ಕೆ ಗುರು ವೀಕ್ಷಣೆ ಮಾಡ್ತಾನೆ, ಅಂದರೆ ಸಿಂಹಕ್ಕೆ. ಆವಾಗ ಭೂ ವಿಕ್ರಯಾದಿಗಳನ್ನು ಅವನು ಮಾಡ್ಬೋದು, ಅಥವಾ ಭೂಮಿಯನ್ನು ತಗೊಳ್ಬೋದು, ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ಅದೇ ಗುರು ಮೇಷದ ಸಪ್ತಮ ತುಲಾರಾಶಿಗೆ ಇದು ಮಾಡ್ತಾನೆ, ಆವಾಗ ಸಾಲಗಳನ್ನು ಮಾಡ್ಬೋದು ಅವನು. ಕೋರ್ಟ್ ಕಚೇರಿಗಳ ಬಾಧೆಗಳೇನಾದರೂ ಇದ್ದರೆ ಅದು ಇತ್ಯರ್ಥ ಆಗುವಂಥ ಕಾಲ, ಅವನ ಕಾನ್ಸಂಟ್ರೇಷನ್ ಅಲ್ಲಿಗೆ ಬೇಕು. ಇನ್ನು ಅಷ್ಟಮ ಗುರು ಅಂದರೆ ವೃಷಭಕ್ಕೆ ಅಷ್ಟಮ ಸ್ಥಾನ ಧನುರಾಶಿಗೆ ಬರ್ತಾನೆ, ಅಲ್ಲಿ ದೇವತಾ ಕಾರ್ಯಗಳನ್ನು ಅವನು ಚಿಂತನೆ ಮಾಡಬೇಕು. ಇನ್ನೇನಾದರೂ ಕುಟುಂಬದಲ್ಲಿ ಮರಣಾದಿಗಳು ತೊಂದರೆಗಳು ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು, ಆವಾಗ ನೀನು ಅದನ್ನು ನೋಡು. ಇನ್ನೊಂದು ವೃಷಭದ ಚತುರ್ಥಕ್ಕೆ ಬಂದಾಗ ತಾಯಿಯ ಆರೋಗ್ಯದ ಬಗ್ಗೆ ಜಾಗ್ರತೆ ಬೇಕು. ಹೌದು, ಸ್ವಲ್ಪ ತಾಯಿಗೆ ಏನಾದರೂ ಹುಷಾರಿಲ್ಲದಾದರೆ ನೆಗ್ಲೆಕ್ಟ್ ಮಾಡಬಾರ್ದು. ಅವ್ರು ಕೂಡಲೇ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಏನಾದರೂ ಅದು ಮಾಡಿಕೊಂಡು ಹೋದರೆ ಅದು ಸಮಸ್ಯೆಗಳು ಬರುವುದಿಲ್ಲ. ಓಕೆ ವೀಕ್ಷಕರೇ, ನಾವು ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಪ್ರಕಾಶ ಮಣ್ಣಯ್ಯ ಅವ್ರ ಜೊತೆ ಯುಗಾದಿ ಸಂದರ್ಭದಲ್ಲಿ ಈ ಒಂದು ಹೊಸ ಕಾಲಘಟ್ಟ ಏನಿದೆ, ನಮ್ಮಲ್ಲಿರುವಂಥ ಒಂದಷ್ಟು ಹೊಸ ಯೋಚನೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಈಗ ಬೇರೆ ಬೇರೆ ರಾಶಿಗಳ ಈ ಒಂದು ಹೊಸ ವರ್ಷದ ಫಲಾಫಲಗಳ ಬಗ್ಗೆ ಮಾತಾಡ್ತಿದ್ವಿ. ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡೋದಿದೆ, ಅದಕ್ಕೂ ಮುನ್ನ ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕರೇ, ನವ ಸಂವತ್ಸರ ನವ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು. ಈಗಾಗಲೇ ತಮ್ಮ ಬರವಣಿಗೆ ಮೂಲಕ, ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ ಏನಿದೆ ಅದರ ಮೂಲಕ ಸಾಕಷ್ಟು ವಿಚಾರಗಳನ್ನು ಜನಕ್ಕೆ ತಿಳಿಸಿದವರು, ಒಂದಷ್ಟು ಜನರ ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟವರು. ಈ ಮೂಲಕವಾಗಿ ಕೆಲವರ ಪರ ವಿರೋಧ ಚರ್ಚೆಗಳ ನಡುವೆ ಒಂದಷ್ಟು ಮಾಹಿತಿಗಳನ್ನು ಜನರಿಗೆ ನಿರಂತರವಾಗಿ ತಿಳಿಸ್ತಾ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂತಹ ಖ್ಯಾತ ಜ್ಯೋತಿಷಿಗಳಾದಂಥ ಪ್ರಕಾಶ ಮಣ್ಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಈಗ ಮೇಷ ವೃಷಭ ಆಯಿತು, ಈಗ ಮಿಥುನ ರಾಶಿಯನ್ನು ನೋಡೋಣ. ಮಿಥುನ ರಾಶಿಗೆ ಏಕಾದಶದಲ್ಲಿ ಗುರು, ಆವಾಗ ಇವರಿಗೆ ಸ್ಥಾನಮಾನಗಳು, ಗೌರವಾದರಗಳು, ಉನ್ನತ ಅಧಿಕಾರಗಳು ಇದೆಲ್ಲ ಸಿಕ್ಕುವಂತಹ ಒಂದು ಸಮಯ. ಅದು ಬಿಟ್ಟು ಅವರು ಬೇರೆ ಯಾವುದಕ್ಕೂ ಹೋದರೆ ಹೋಯಿತು. ಆ ಸ್ಥಾನಮಾನಗಳು ಏನು ಅವರಿಗೆ ಇದೆ, ಪ್ರಾಪ್ತಿ ಇದೆ, ಆ ಪ್ರಾಪ್ತಿಗೆ ಅವರು ಪ್ರಯತ್ನ ಮಾಡಿದ್ದು ನಿಶ್ಚಿತವಾಗಿ ಕೂಡ ಅವರಿಗೆ ಗೆಲುವು. ಈಗ ಈ ಚುನಾವಣೆ ಬಂತು, ಚುನಾವಣೆಯಲ್ಲಿ ನಿಲ್ಲಬೇಕೋ ಬಿಡು ಅಂತ ಹೇಳೋದು ನಿರ್ಧಾರ, ಗೊಂದಲಗಳಿರ್ತವೆ. ಅವನಿಗೆ ಒಂದು ಆತ್ಮಸ್ಥೈರ್ಯ ಬರಬೇಕು, ನಾನು ನಿಲ್ತೇನೆ, ಗೆಲ್ತೇನೆ. ಇದಿದ್ರೆ ಅವನು ನಿಶ್ಚಿತವಾಗಿ ಕೂಡ ಅವನ ಬಾಯಿಂದ ಅಸಂಬದ್ಧ ಮಾತುಗಳು ಬರುವುದಿಲ್ಲ. ಯಾರಿಗೆ ಗೆಲುವು ಬರುವುದಿಲ್ಲ ಅಂತ ಹೇಳಿದ್ರೆ ಬಾಯಿಗೆ ಒಂದಾಗೆ ಮಾತಾಡ್ತಾರೆ. ಈಗ ಕಾಣ್ತದೆ ಒಬ್ಬೊಬ್ರು ಏನೇನು ಮಾತಾಡ್ತಾ ಇದ್ದಾರೆ, ಅವರೆಲ್ಲ ನಮ್ಮ ನಾಯಕರೇ, ನಮ್ಮನ್ನು ಆಡಳಿತ ಮಾಡುವವರೇ, ಅವ್ರು ನಮಗೆ ಬೇಕು. ಅವ್ರು ಆ ಥರ ಮಾತಾಡಬಾರ್ದು, ಒಳ್ಳೆ ಮಾತುಗಳನ್ನು ಆಡಬೇಕು. ಯಾಕೆ ನಾವು ಅದನ್ನು ಕೇಳಲಿಕ್ಕೆ ಬಯಸುವುದಿಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಏಕಾದಶದಲ್ಲಿ ಗುರು ಬರುವುದರಿಂದ ಅವರಿಗೆ ಚುನಾವಣೆಯಲ್ಲಿ ಗೆಲುವುಗಳ ಸಾಧ್ಯತೆ ಉಂಟು. ಇನ್ನು ಇದು ಒಂದೇ ಮಾನದಂಡ ಆಗುವುದಿಲ್ಲ, ಬೇರೆ ಜಾತಕ ಇದರಲ್ಲಿ ದಶಾದೋಷಗಳಿದ್ದು ವಿಮರ್ಶೆ ಮಾಡಿಕೊಳ್ಬೇಕು. ಅದಕ್ಕೆ ಭಂಗಗಳು ತರುವುದು ಅಂತೇಳಿ. ಗೆಲುವು ಖಂಡಿತ, ಗೆಲುವಿಗೆ ಭಂಗಗಳುಂಟು. ಆ ಭಂಗಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸರಿಯಾಗ್ತದೆ. ಇನ್ನು ಮಿಥುನ ರಾಶಿಯ ತೃತೀಯಕ್ಕೆ ಗುರು ದೃಷ್ಟಿ ಉಂಟು, ಅದು ಸಹೋದರ ಸ್ಥಾನ, ಮಿತ್ರ ಸ್ಥಾನ ಇದೆಲ್ಲ ಬರ್ತದೆ. ಇನ್ನೂ ಸಾಕಷ್ಟಿದೆ. ಕೇವಲ ಗುರುವಿನ ಒಂದು ವಿಚಾರದಲ್ಲಿ ಇಡೀ ಪ್ರಪಂಚವನ್ನೇ ನೋಡ್ಬೋದು. ಆವಾಗ ತೃತೀಯ ಅಂತ ಹೇಳಿದ್ರೆ ಸಹೋದರರಿಗೆ ಏನಾದ್ರು ತೊಂದರೆಗಳು ಬರುವಂಥದ್ದು, ದುರಿತ ಸ್ಥಾನ ಅಂತ ಹೇಳ್ತಾರೆ, ದುರಿತಗಳು ಬರುವಂಥದ್ದು, ಇದೇ ನಾನು ಹೇಳಿದಲ್ಲ, ಭಂಗ ಬರುವಂಥದ್ದು. ಅದಕ್ಕೆಲ್ಲ ಬೇಕಾದಂತಹ ರಕ್ಷಣೆಯನ್ನು ಮಾಡಿಕೊಂಡು ಹೋಗಬೇಕು. ಇನ್ನು ಕರ್ಕಾಟಕ ರಾಶಿ ಅಂತ ತಗೊಳ್ಳೋಣ. ಕರ್ಕಾಟಕ ರಾಶಿಗೆ ಬಹಳ ದೊಡ್ಡ ದೋಷ ಅಂತ ಹೇಳಿದರೆ ಅಷ್ಟಮದಲ್ಲಿ ಶನಿ ಇರುವುದು. ತೀವ್ರವಾದ ಆ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಹೌದು, ಅಷ್ಟಮದಲ್ಲಿ ಶನಿ ಇರುವುದು. ಅಷ್ಟಮದಲ್ಲಿ ಶನಿ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ಅವಮಾನಗಳು, ಹಿಂಸೆಗಳು ಇತ್ಯಾದಿಗಳಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ಎಲ್ಲಿ ಸಾಧ್ಯತೆ ಉಂಟು ಅಂತ ಹೇಳಿದರೆ ಅವನು ಮಾಡಬಾರದ್ದಕ್ಕೆ ಕೈ ಹಾಕಿದರೆ ಮಾತ್ರ, ಇಲ್ಲದ್ರೆ ಬರುವುದಿಲ್ಲ. ಈಗ ಒಬ್ಬ ಭಿಕ್ಷುಕ ಇರ್ತಾನೆ ಅಥವಾ ಯಾರೋ ಅಂಗಡಿಯವನು ಇರ್ತಾನೆ, ಅವನು ಪ್ರಾಮಾಣಿಕವಾಗಿ ಬಂದವರಿಗೆ ಸಾಮಾನು ಕೊಡ್ತಾನೆ, ಅವನನ್ನು ಯಾಕೆ ಅವಮಾನ ಮಾಡೋದು? ಅವನ ಅಂಗಡಿಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿಕೊಂಡು ಏನಾದರೂ ಮಾಡಿದರೆ ಅವನಿಗೆ ಅವಮಾನ ಆಗ್ತದೆ. ಅದು ಮಾಡಬಾರ್ದು. ಅವನಿಗೇನು ಮಾಡಬೇಕು ಅದನ್ನು ಮಾಡಬೇಕು. ಆವಾಗ ಕರ್ಕಾಟಕ ರಾಶಿಗೆ ಜನ್ಮಕ್ಕೆ ಗುರುವಾದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಸುರುವಿಗೆ
ಅವಮಾನಗಳೇನಾದರೂ ಆದರೆ ಭಾವನಾತ್ಮಕವಾಗಿ ಅವನು ನೊಂದುಕೊಳ್ತಾನೆ. ನಂತರ ದೈಹಿಕವಾಗಿ ಅವನಿಗೆ ತೊಂದರೆಗಳು ಪ್ರಭಾವ ಬೀರ್ತದೆ. ಹೌದು. ಕರ್ಕಾಟಕದ ಚತುರ್ಥ ಸ್ಥಾನಕ್ಕೆ ಇದು ಧನಸ್ಥಾನಕ್ಕೆ ಗುರು ವೀಕ್ಷಣೆ, ದ್ವಿತೀಯ ಸ್ಥಾನಕ್ಕೆ ಬಂದಾಗ ಒಂದು ಕಡೆ ಬೇಕಾದಷ್ಟು ಸಂಪತ್ತುಗಳಲ್ಲಿ ಬರುವಂಥ ಒಂದು ಲಕ್ಷಣ ಕಾಣ್ತದೆ. ಯಾವುದೋ ಯಾರಿಗೂ ಹಣ ಕೊಟ್ಟಿದ್ದಿದ್ರೆ ಅಥವಾ ಯಾರ್ದೋ ಹಣ ಬರುವುದಿದ್ರೆ ಅಥವಾ ಸಂಪಾದನೆಯಲ್ಲಿ ಏನಾದರೂ ಬಾಕಿಯಾಗಿದ್ದರೆ ಅದೆಲ್ಲ ಬರುವಂಥದ್ದು. ಇನ್ನು ಕೌಟುಂಬಿಕ ಚಿಂತನ, ಕುಟುಂಬದಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳು ಜಗಳಗಳು ಇದ್ದರೆ ಇದೆಲ್ಲ ರಾಜಿಯಲ್ಲಿ ಮುಗಿಯುವಂಥ ಒಂದು ಕಾಲ. ಆವಾಗ ಅವರು ಅದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಅದು ಬಿಟ್ಟು ಅವರು ನಾನು ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿದರೆ ಅಲ್ಲಿ ಅವಮಾನ ಆಗ್ತದೆ ಅಷ್ಟೇ, ಬೇರೆ ಏನಾಗೋದಿಲ್ಲ. ಇನ್ನು ಚತುರ್ಥ ಸ್ಥಾನಕ್ಕೆ ವೀಕ್ಷಣೆ ಉಂಟು. ಚತುರ್ಥ ಸ್ಥಾನಕ್ಕೆ ವೀಕ್ಷಣೆ ಮಾಡಿದಾಗ ಮಾತೃ ಚಿಂತನೆಯನ್ನು ಮಾಡಬೇಕು. ತಾಯಿಯವರಿಗೆ ತೊಂದರೆ ಬರುವುದು ಅಂದರೆ ಇದೆಲ್ಲ ಭಂಗ ತರುವಂಥದ್ದು. ಒಂದು ಒಳ್ಳೆಯ ಕೆಲಸಕ್ಕೆ ಅವನು ಹೊರಡ್ತಾನೆ, ಆ ಕರ್ಕಾಟಕದ ಕರ್ಮಸ್ಥಾನದಲ್ಲಿ ಬರುವಂಥದ್ದು, ಅವನ ಕರ್ಮದಲ್ಲಿ ಪರಿವರ್ತನೆ ಆಗ್ತದೆ. ಆವಾಗ ತಾಯಿಯನ್ನು ನೋಡಿಕೊಳ್ಬೇಕು ಅವನು. ಯಾಕೆಂತ ಹೇಳಿದರೆ ಇವನು ಎಲ್ಲ ಪರಿವರ್ತನೆ ಆಗಿ ಉದ್ಯೋಗಕ್ಕೆ ಇನ್ನೊಂದು ಒಳ್ಳೆಯ ಉದ್ಯೋಗ ಮಾಡೋದ್ರಲ್ಲಿ ತಾಯಿಗೆ ತೊಂದರೆ ಬಂದುಬಿಡೋದು, ಅನಾರೋಗ್ಯ ಬರುವುದು ಅಥವಾ ಅವನ ಭೂಮಿಗೆ ಏನಾದ್ರು ತೊಂದರೆ ಬರುವುದು, ಅದನ್ನು ಅವನು ನೋಡಿಕೊಳ್ಬೇಕು. ಸರ್ವತೋಮುಖ ಚಿಂತನೆ ಬೇಕು ಅಂತೇಳಿ. ನಂತರ ಅವನು ಕರ್ಕಾಟಕದ ಷಷ್ಠ ಸ್ಥಾನವನ್ನು ನೋಡ್ತಾನೆ, ಧನುರಾಶಿಯನ್ನು. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಸಾಲ ಸೋಲಗಳು, ಕೋರ್ಟ್ ಕಚೇರಿಗಳು, ಇಂಥದ್ದೆಲ್ಲ ತೊಂದರೆಗಳು ಬರ್ಬೋದು. ಇದು ಅಂಥದ್ದು ಕಾಣ್ತದೆ. ತೊಂದರೆಗಳನ್ನು ಎಳೆದಾಕೊಳ್ಳಬಾರದು, ಅದಕ್ಕೆ ತಕ್ಕಂತೆ ನಡೆದು ಸರಿಯಾಗ್ತದೆ. ನಂತರ ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿ ವಿಚಾರ ಹೌದು. ಸಿಂಹರಾಶಿಗೆ ವೀಕ್ಷಣೆ. ಆವಾಗ ಇಲ್ಲಿಯೂ ಕೂಡ ಅವನ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆಗಳು, ಚಿಂತನೆ ಮಾಡಬೇಕು, ಜಾಗ್ರತೆ ಇರಬೇಕು. ಹೌದು. ಇಷ್ಟವರೆಗೆ ಅಷ್ಟಮದಲ್ಲಿ ಗುರು ಇದ್ದ, ತುಂಬ ನೊಂದುಕೊಂಡಿರಬೇಕು ಅವರು. ಆವಾಗ ನಂತರ ಅದು ಆ ಪವರನ್ನು ಮತ್ತೆ ವಾಪಸ್ ಸರಿ ಮಾಡಿಕೊಳ್ಬೇಕು, ನೊಂದುಕೊಂಡದಕ್ಕೆ ಪರಿಹಾರಗಳನ್ನು ಮಾಡಬೇಕು. ಸಿಂಹರಾಶಿಯ ತೃತೀಯಕ್ಕೆ ಗುರು ದೃಷ್ಟಿ. ಇಲ್ಲಿಯೂ ಕೂಡ ಸಹೋದರರ ಚಿಂತನೆಗಳು, ಮಿತ್ರರ ಚಿಂತನೆಗಳು, ಮಿತ್ರನಿಯವರಿಗೆ ಏನಾದರೂ ತೊಂದರೆಗಳು ಬರುವಂಥದ್ದು, ಈ ಚಿಂತನೆಯನ್ನು ನಾವು ಮಾಡಬೇಕು. ಯಾಕಂದರೆ ನಮಗೆ ಮಿತ್ರರಿಲ್ಲದ ಜೀವನ ಇಲ್ಲ, ಅದು ಬೇಕೇ ಬೇಕು ನಮಗೆ. ಇನ್ನು ಸಹೋದರರು ಒಂದು ವೇಳೆ ಇಲ್ಲದಿದ್ದರೆ ಬೇಡ, ಇದ್ದರೆ ಅವರ ಚಿಂತನೆಗಳನ್ನು ನಾವು ಮಾಡಬೇಕಾಗ್ತದೆ. ಇನ್ನು ಸಿಂಹದ ಪಂಚಮ ಸ್ಥಾನಕ್ಕೆ ಗುರು ವೀಕ್ಷಣೆ. ನವದಂಪತಿಗಳು ಯಾರದಿದ್ದರೆ, ಸಂತಾನ ಅಪೇಕ್ಷೆಗಳಿದ್ದರೆ ಅವರಿಗೆ ಸಂತಾನ ಯೋಗ 1 ವರ್ಷದೊಳಗೆ ಆಗುವಂಥದ್ದು ಪೂರ್ಣ ಯೋಗ ಇಲ್ಲಿ ತೋರಿಸ್ತದೆ ಸಿಂಹರಾಶಿಯವರಿಗೆ. ಹೌದು. ಇನ್ನು ಕನ್ಯಾ ರಾಶಿಯನ್ನು ನೋಡುವಾಗ ವ್ಯಯಸ್ಥಾನಕ್ಕೆ ಗುರು ದೃಷ್ಟಿ. ವೃಷಭಕ್ಕೆ ಹೇಗೆ ತೊಂದರೆಗಳುಂಟೋ ಅದೇ ತೊಂದರೆಗಳು ಇಲ್ಲಿಯೂ ಕೂಡ ಬರ್ತದೆ. ಯಾಕಂದರೆ ಒಂದೇ ತ್ರಿಕೋಣ ಅದು, ವೃಷಭ, ಕನ್ಯಾ, ಮಕರ. ಕನ್ಯಾದ ವ್ಯಯಸ್ಥಾನವನ್ನು ನೋಡೋದ್ರಿಂದ ಅಧಿಕ ಖರ್ಚುಗಳಾಗ್ಬೋದು. ಯಾವುದಕ್ಕೆ ಖರ್ಚು ಅಂದರೆ ಅಧಿಕ ಪ್ರಸಂಗಕ್ಕೆ ಹೋದರೆ, ಇಲ್ಲೇದ ಅಧಿಕ ಖರ್ಚು ಮಾಡೋದಿಲ್ಲ, ಯಾರು ಎಳೆದು ತಗೊಳ್ಳೋದಿಲ್ಲ. ಇನ್ನು ದ್ವಿತೀಯವನ್ನು ನೋಡ್ತಾನೆ, ಕನ್ಯಾದ ದ್ವಿತೀಯವನ್ನು ನೋಡ್ತಾನೆ. ಆವಾಗ ಧನ ಆಗಮನಗಳು, ಏನಾದರೂ ಸಾಲ ಕೊಟ್ಟಿದೆ ಅದೆಲ್ಲ ವಾಪಸ್ ಬರುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಇನ್ನು ಕನ್ಯಾದ ಚತುರ್ಥ ಸ್ಥಾನ ವೀಕ್ಷಣೆ ಮಾಡುವಾಗ ಭೂ ವಿಕ್ರಯಾದಿಗಳು, ಒಂದು ವೇಳೆ ಮಾರಾಟ ಆಗದೇ ಇರುವಂತಹ ಭೂಮಿಗಳು ಅದು ಮಾರಾಟ ಆಗುವಂಥದ್ದು, ಇದೆಲ್ಲ ಇಲ್ಲೇ ತೊಂದರೆ ಬರೋದು. ಮಾರಾಟ ಆಯಿತು, ಇವನು ಅವನ ಜಾತಕದಲ್ಲಿ ತುಂಬ ದಾಕ್ಷಿಣ್ಯ ಸ್ವಭಾವದವನು, ನಾನೊಂದು ಅರ್ಧ ಕೊಡ್ತೇನೆ, ಅರ್ಧ ನಂತರ ಕೊಡ್ತೇನೆ ಅಂತ ಹೇಳಿದರೆ ಅದು ತೊಂದರೆ ಬಂದಿತ್ತು. ಹಾಗೆಂತೇಳಿ ಕೊಡದೇ ಇರಬಾರ್ದು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ತಗೊಂಡು ಕೊಡ್ಬೋದು, ತಪ್ಪು ಮಾಡಿಕೊಳ್ಳಬಾರ್ದು. ಇನ್ನು ತುಲಾರಾಶಿಯನ್ನು ನೋಡುವ. ತುಲಾರಾಶಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಇರುವಂಥದ್ದು. ವಿವಾಹ ಆಗದವರಿಗೆ ಅವರಿಗೆ ವಿವಾಹದ ಒಂದು ಯೋಗವನ್ನು ಸೂಚಿಸ್ತದೆ. ಕಂಕಣ ಯೋಗ ಬಲ ಅಂದರೆ ತುಂಬ ಸಮಯದಿಂದ ಹುಡುಕ್ತಾ ಇದ್ದಾರೆ, ನನಗೆ ಮದುವೆ ಆಗಲಿಲ್ಲ, ಏನೇನೋ ಪೂಜೆಗಳನ್ನು ಮಾಡಿಸಿರ್ತಾರೆ, ಅದು ಮಾಡಿ ಪ್ರಯೋಜನ ಇಲ್ಲ, ಯೋಗ ಬರಬೇಕಲ್ವ. ಆವಾಗ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಕಾಲದಲ್ಲಿ ಅವನಿಗೆ ವಿವಾಹ ಆಗ್ತದೆ. ಏಕಾದಶ ಸ್ಥಾನ ಇದು ಸಿಂಹವನ್ನು ನೋಡ್ತಾನೆ. ಆವಾಗ ಇವನೇನಾದರೂ ಚುನಾವಣೆಗೆ ನಿಂತು ಬಿಟ್ಟರೆ ಗೆಲುವು ನಿಶ್ಚಿತ, ಅಥವಾ ಚುನಾವಣೆ ಆಗಬೇಕಾಗಿಲ್ಲ, ಸ್ಥಾನಮಾನಗಳು ಸ್ಥಳೀಯ ಚುನಾವಣೆಗಳಿರ್ತದೆ, ಅಥವಾ ಯಾವುದೋ ಒಂದು ಕ್ಲಬ್ಗಳಲ್ಲಿ ಅವನು ಮೆಂಬರ್ ಆಗಿರ್ತಾನೆ, ಅವನಿಗೆ ಅಧ್ಯಕ್ಷ ಆಗುವಂಥದ್ದು, ಇಂಥದ್ದೆಲ್ಲ ಉನ್ನತಾಧಿಕಾರ, ಔನ್ನತ್ಯ ಇದೆಲ್ಲ ಅವನಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಅದರ ತೃತೀಯವನ್ನು ನೋಡೋದು, ಅದು ಕೂಡ ಇಲ್ಲಿ ನಾನು ಹಿಂದೆ ಹೇಳಿದೆ, ಸಹೋದರರು, ಮಿತ್ರರು, ಇವರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಇದಾದ ಮೇಲೆ
ವೃಶ್ಚಿಕಕ್ಕೆ ವ್ಯಯಸ್ಥಾನಕ್ಕೆ ಗುರುದೃಷ್ಟಿ. ಹೇಗೆ ಕನ್ಯಕ್ಕೆ ವ್ಯಯಸ್ಥಾನಕ್ಕೆ ಗುರುದೃಷ್ಟಿ ಉಂಟು, ಅದೇ ರೀತಿ ವೃಶ್ಚಿಕ ಸ್ಥಾನಕ್ಕೂ ಬರ್ತದೆ. ಆಗ ಅವನೇನಾದರೂ ನನಗೆ ಚುನಾವಣೆ ನಿಲ್ಲಬೇಕು ಹಾಗೆ ಹೀಗೆ ಅಂತ ಹೇಳಿಕೊಂಡು ಮಾಡಿದರೆ ಅಲ್ಲಿ ಮೊದಲೇ ವ್ಯಯಸ್ಥಾನಕ್ಕೆ ದೃಷ್ಟಿ ಅಲ್ಲೋ, ದುರ್ವ್ಯಯ ಆದೀತು, ಹಣ ಖರ್ಚು ಮಾಡಿ ದುರ್ವ್ಯಯ ಆದೀತು. ಇದು ಒಂದೇ ಮಾನದಂಡ ಆಗುವುದಿಲ್ಲ, ಅವನ ಮೇಲ್ನೋಟಕ್ಕೆ ಲಗ್ನವನ್ನು ನೋಡಬೇಕು. ಈ ಚಂದ್ರ ರಾಶಿಗಿಂತ ಲಗ್ನವೇ ಬಲಿಷ್ಠ ಆಗಿದ್ದಿದ್ರೆ ಅಥವಾ ಲಗ್ನಾಧಿಪ ಬಲಿಷ್ಠ ಆಗಿದ್ದಿದ್ರೆ ಅಲ್ಲಿ ಫಲಗಳು ಬೇರೆ ಬೇರೆ ಬರ್ತದೆ. ಆವಾಗ ನಾನು ವೃಶ್ಚಿಕ ರಾಶಿ ಜ್ಯೋತಿಷರು ಹೇಳಿದ್ರು ಸೋಲ್ತಾನೆ ಅಂತೇಳಿ ನನಗಿದ್ದೆ ಅಲ್ವ, ಅವರಲ್ಲಿ ಜ್ಯೋತಿಷ ಅಂದರೆ ಅವ್ರದ್ದು ಜಾತಕದಲ್ಲಿ ಬೇರೆ ಯೋಗಗಳು ಇದ್ದಿದ್ರೆ, ಒಂದು ವೇಳೆ ಇದನ್ನು ಮೀರಿಸುವ ಯೋಗ ಇದ್ದರೆ ಹೀಗೆಲ್ಲ ಬರ್ತದೆ. ಇನ್ನು ದ್ವಿತೀಯ ಸ್ಥಾನಕ್ಕೆ ವೀಕ್ಷಣೆ, ಧನುರಾಶಿಗೆ ವೀಕ್ಷಣೆ ಮಾಡ್ತಾನೆ. ಧನುರಾಶಿ ವೀಕ್ಷಣೆ ಮಾಡುವಾಗ ವೃಶ್ಚಿಕಕ್ಕೆ ದ್ವಿತೀಯ ಆಯಿತು, ಧನಸ್ಥಾನ ಆಯಿತು, ಕುಟುಂಬ ಸ್ಥಾನ ಆಯಿತು. ಇಲ್ಲಿ ಅವರಿಗೆ ಏಳಿಗೆಗಳನ್ನು ನಾವು ಹೇಳಬೇಕಾಗ್ತದೆ. ಇದಾದ ನಂತರ ಧನುರಾಶಿಗೆ ಜನ್ಮಕ್ಕೆ ವೀಕ್ಷಣೆ. ಆವಾಗ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಅವನು ಶನಿ ತೃತೀಯದಲ್ಲಿರುವುದು, ಅವನು ಸೌಭಾಗ್ಯವನ್ನು ಕೊಡ್ತಾನೆ, ಬೇಕಾದಷ್ಟು ಕೊಡ್ತಾನೆ. ಅವನು ಬೇಕಾದಷ್ಟು ಕೊಡುವಾಗ ಬೇಕಾದಷ್ಟು ದುರ್ಬುದ್ಧಿಗಳು ಕೂಡ ಬರ್ಬೋದು, ಅಧಿಕ ಪ್ರಸಂಗಗಳು, ತಿನ್ನಬಾರದನ್ನು ತಿನ್ನುವುದು, ಮಾಡಬಾರದನ್ನು ಮಾಡುವುದು. ಜಾತಕದ ಮೇಲೆ ಹೊಂದಿಕೊಂಡುಂಟು, ಎಲ್ಲರೂ ಮಾಡ್ತಾರೆ ಅಂತೇಳಿ ನಾನು ಹೇಳೋದಲ್ಲ. ಆಗ ಅವ್ರು ಸ್ವಲ್ಪ ಎಚ್ಚರಿಕೆ ಇರಬೇಕು, ಅವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಒಂದು ವೇಳೆ ನಾನು ಬಹಳ ಪರಿಶುದ್ಧ ಆಹಾರ ತಿಂತೇನೆ ಅಂತೇಳಿ ನಾವು ವೃತ್ತದಲ್ಲಿ ಇದ್ದರೂ ಕೂಡ ಅಂಥವ್ರಿಗೆ ಕಲಬೆರಕೆ ಬಂದರೆ ಏನು ಮಾಡಲಿಕ್ಕೆ ತೊಂದರೆ ಬರ್ತದೆ. ಯಾವುದೋ ಒಂದು ಮದುವೆ ಕರೀತಾರೆ, ಅಲ್ಲಿ ಫುಡ್ ಪಾಯ್ಸನ್ ಆದರೆ ಆವಾಗ ಅವರು ಆ ಬಗ್ಗೆ ಅವರು ಚಿಂತನೆ ಮಾಡಬೇಕು ಅಂತೇಳಿ. ಇನ್ನು ಧನುರಾಶಿಗೆ ಏಕಾದಶಕ್ಕೆ ಗುರು ವೀಕ್ಷಣೆ ಉಂಟು, ಆ ತುಲಾರಾಶಿಗೆ ಗುರು ವೀಕ್ಷಣೆ ಉಂಟು. ಇನ್ನು ಸಿಂಹ ಭಾಗ್ಯಸ್ಥಾನ ಆಗ್ತದೆ. ಪಿತೃಭಾಗ್ಯಗಳು, ತಂದೆಯ ವಿಚಾರವನ್ನು ಅಥವಾ ಹಿರಿಯರ ವಿಚಾರಗಳನ್ನೆಲ್ಲ ನೋಡಬೇಕಾಗ್ತದೆ. ಆವಾಗ ಇನ್ನು ಒಂದು ಕಡೆಯಿಂದ ಪಿತೃಗಳಿಂದ ಬರುವಂತಹ ಪ್ರಶಂಸೆಗಳು ಅಥವಾ ಪಿತೃಗಳಿಂದ ಬರುವಂತಹ ಋಣಾದಿಗಳು ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಭೂಮಿಗಳು, ಪಾಲು. ಏಕಾದಶದಲ್ಲಿ ಅವನ ಕುಟುಂಬದಲ್ಲಿ ಸ್ಥಾನಮಾನಗಳನ್ನು, ಯಾಕೆಂದರೆ ಅಲ್ಲಿ ಕುಟುಂಬ ಇದು ರಾಶ್ಯಾಧಿಪನೇ ಗುರು ಆಗಿರೋದ್ರಿಂದ ಕುಟುಂಬದಲ್ಲಿ ಸ್ಥಾನಮಾನಗಳು. ಸಮಾಜವೇ ನಮ್ಮ ಕುಟುಂಬ, ಸಮಾಜದಲ್ಲಿ ನಮಗೆ ಸ್ಥಾನಮಾನಗಳು. ರಾಜ್ಯವೇ ನಮ್ಮ ಕುಟುಂಬ, ಅಲ್ಲಿಯೂ ಕೂಡ ನಮಗೆ ಸ್ಥಾನಮಾನಗಳು ಸಿಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮಕರ ರಾಶಿಗೆ ಬರೋಣ. ಮಕರ ರಾಶಿಗೆ ವ್ಯಯಸ್ಥಾನಕ್ಕೆ ಗುರು. ಇದು ನಾವು ಹಿಂದೆ ವ್ಯಯಸ್ಥಾನದ ವಿಚಾರವನ್ನು ಹೇಗೆ ಹೇಳಿದ್ವಿ ಅದೇ ವಿಚಾರ. ಮಾಡಬಾರದ್ದನ್ನು ಮಾಡಿದರೆ ವ್ಯಯ ಆದೀತು, ದುರ್ವ್ಯಯ ಆದೀತು. ಮಾಡಬೇಕಾದದ್ದನ್ನು ಮಾಡಿದರೆ ಲಾಭ ಆದೀತು. ಈ ರೀತಿಯ ತೊಂದರೆಗಳು ಬರ್ತದೆ. ಇನ್ನು ಮಕರ ರಾಶಿಗೆ ಚತುರ್ಥದಲ್ಲಿ ಗುರು ಬಂದಾಗ ಭೂಮಿ ವಿಕ್ರಯಾದಿಗಳು, ಭೂಮಿ ತೆಗೆಯುವಂಥದ್ದು, ಗೃಹ ನಿರ್ಮಾಣಗಳು, ಮನೆಯ ವಿಚಾರಗಳು, ಇದನ್ನೆಲ್ಲ ಅವನು ಚಿಂತನೆ ಮಾಡ್ತಾ ಹೋದರೆ ಅವನಿಗೆ ಅದಕ್ಕೆ ಬೇಕಾದರೆ ಹಣ ಖರ್ಚಾಗಲಿ. ನಾನು ಮನೆ ತಗೊಂಡು ಒಂದು 50 ಲಕ್ಷ ರೂಪಾಯಿ ಆಯಿತು, 1 ಕೋಟಿ ರೂಪಾಯಿ ಆಯಿತು, ಅದು ಖರ್ಚಲ್ವ ಅದು. ಹಾಗೆ ಅದು ಸದ್ವಿನಿಯೋಗ ಆಗ್ತದೆ, ದುರ್ವಿನಿಯೋಗ ಆಗೋದಿಲ್ಲ. ಆವಾಗ ಅದಕ್ಕೆ ಅವನು ಚಿಂತನೆ ಮಾಡಬೇಕು. ಯಾವುದೋ ಚುನಾವಣೆಗೆ ನಿಲ್ಲೋದು, ಚಾಲೆಂಜಿಗೆ ಹೋಗೋದು, ಹಣ ಖರ್ಚು ಮಾಡೋದು, ಅಲ್ಲಿ ಹೋಯಿತು. ಈ ರೀತಿಯನ್ನು ಮಾಡಬಾರದು. ಇದು ಮಕರ ರಾಶಿಯ ಫಲ. ಇನ್ನು ಕುಂಭರಾಶಿಗೆ ಬರೋಣ. ಕುಂಭರಾಶಿಗೆ ಏಕಾದಶ ಸ್ಥಾನಕ್ಕೆ ಗುರು ವೀಕ್ಷಣೆ, ತೃತೀಯದಿಂದ ಏಕಾದಶ ಸ್ಥಾನಕ್ಕೆ ವೀಕ್ಷಣೆ. ಇನ್ನು ಅಷ್ಟಮ ಸ್ಥಾನಕ್ಕೆ ವೀಕ್ಷಣೆ, ಇದು ಸಪ್ತಮ ಸ್ಥಾನಕ್ಕೆ ವೀಕ್ಷಣೆ. ಆವಾಗ ಇನ್ನೇನು ಹೇಳಬೇಕಂತ ಹೇಳಿದರೆ, ಒಂದು ತೃತೀಯ ಸಹೋದರ ಮಿತ್ರರು, ಅವರ ಏಳಿಗೆಗಳು, ಅಭಿವೃದ್ಧಿಗಳು, ಸಂಪರ್ಕಗಳು, ಇದನ್ನೆಲ್ಲ ಹೇಳಬೇಕು. ಸಪ್ತಮ ಸ್ಥಾನಕ್ಕೆ ಗುರು ವೀಕ್ಷಣೆ. ಆವಾಗ ವಿವಾಹಾದಿ ಮಂಗಲ ಕಾರ್ಯಗಳು ಇದೆಲ್ಲ ನೆರವೇರಲಿಕ್ಕೆ ಸಾಧ್ಯ ಉಂಟು. ಅವರು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಆಗ್ತದೆ. ಇನ್ನು ಕುಂಭಕ್ಕೆ ಏಕಾದಶ ಸ್ಥಾನಕ್ಕೆ ಗುರು ವೀಕ್ಷಣೆ, ಧನುರಾಶಿಗೆ. ಆವಾಗ ಇವರಿಗೆ ಚುನಾವಣೆಯಲ್ಲಿ ಏನಾದ್ರು ಸ್ಪರ್ಧಿಸಿದರೆ ಗೆಲುವು ಸಾಧಿಸಬಹುದು. ಹೌದು, ಸ್ಥಾನಮಾನಗಳು, ಪ್ರಶಂಸೆಗಳು. ಅಂದರೆ ಆ ಒಂದು ನಮ್ಮ ಆತ್ಮಕ್ಕೆ ಒಂದು ಕೃತಾರ್ಥತೆ ಬರುವಂಥ ಹೊತ್ತು. ಟೋಟಲಿ ಇದನ್ನು ಕೃತಾರ್ಥತೆ ನಿಮಗೆ ಹೇಗೆ ಬೇಕಾದರೂ ಬರ್ಬೋದು, ಸಾರ್ಥಕ್ಯವನ್ನು ಕಾಣುವ. ಹೌದು, ಕೆಲವರು ನಿಸ್ವಾರ್ಥಗಳಿರ್ತಾರೆ. ಅವನಿಗೆ ಉಪಕಾರ ಮಾಡಿಬಿಟ್ಟೆ, ಈ ಚುನಾವಣೆ ಯಾವುದು ಬೇಡ, ಉಪಕಾರ ಮಾಡಿಬಿಟ್ಟೆ, ಅವನಿಗೆ ಅವನೇ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿಕೊಳ್ತಾನೆ. ಸೊ ಅಂತಹ ಒಂದು ವಾತಾವರಣಗಳು ಬರ್ತದೆ. ಇದಾದ ಮೇಲೆ ರಾಶಿಯವರಿಗೆ ಜನ್ಮಗುರು ಅವನು ಸ್ವಲ್ಪ ಅನಾರೋಗ್ಯವನ್ನೆಲ್ಲ ಕೊಟ್ಟಿರ್ಬೋದು. ಸುಮಾರು 1 ವರ್ಷದಿಂದ ಒಂದಲ್ಲ ಒಂದು ರೀತಿಯ ಅನಾರೋಗ್ಯಗಳು, ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದಿರ್ಬೋದು.
ಈ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಅದು ರಕ್ಷಾಸ್ಥಾನ ಅಂತ ಹೇಳ್ತಾರೆ. ದ್ವಿತೀಯ ಸ್ಥಾನ ಅಲ್ಲಿ ಆ ತೊಂದರೆಗಳಿಗೆ ಅವನು ರಕ್ಷಣೆ ಕೊಡ್ತಾನೆ. ಬಂಧು ಮಿತ್ರರೆಲ್ಲ ಅವನಿಗೆ ಸಹಾಯ ಮಾಡ್ತಾರೆ. ಇನ್ನು ಸಾಕಷ್ಟು ಹಣವು ಕೂಡ ಬರುವಂತಹ ಒಂದು ಹೊತ್ತು, ಇದೆಲ್ಲ ಪ್ರಯೋಜನಕ್ಕೆ ಬರ್ತದೆ. ಇನ್ನು ಮೀನರಾಶಿಗೆ ಷಷ್ಠ ಸ್ಥಾನಕ್ಕೆ ಗುರು ವೀಕ್ಷಣೆ, ಸಿಂಹ, ಸ್ವಲ್ಪ ಸಾಲ ಆಗ್ಬೋದು ಅಥವಾ ಕೋರ್ಟ್ ಕಚೇರಿಗಳಲ್ಲಿ ನೆನೆಗುದಿಗೆ ಬಿದ್ದಂಥ ವ್ಯವಹಾರಗಳು, ಇದೆಲ್ಲ ಒಳ್ಳೆಯದಾಗ್ಬೋದು. ಅಂದರೆ ಇದನ್ನು ಕ್ಷೇತ್ರವನ್ನು ತೋರಿಸುವಂಥದ್ದು. ಈಗ ಒಳ್ಳೇದಾಗ್ತದೆ ಅಂತೇಳಿ ಯಾರಿಗೋ ನಷ್ಟ ಬಂದು ಜೈಲಿಗೆ ಹೋಗುವಾಗಾದರೆ ಆ ಜ್ಯೋತಿಷರು ಏನು ಮಾರ್ರೆ ಹೇಳ್ತಾರೆ ಅಂತ ಹೇಳ್ತಾರೆ. ಆವಾಗ ಷಷ್ಠ ಸ್ಥಾನದಲ್ಲಿ ಏನೇನು ಆಗಬೇಕೋ ಅದೆಲ್ಲ ಆಗ್ತದೆ. ಅವನೇನಾದರೂ ತಪ್ಪು ಮಾಡಿದ್ದಿದ್ರೆ ಅಥವಾ ಅವನೇನಾದರೂ ದುಷ್ಟನಾಗಿದ್ದರೆ, ಅವನೊಬ್ಬ ಪಾಪಿಯಾಗಿದ್ದರೆ ಅದಕ್ಕೆ ತಕ್ಕಂಥ ಫಲ ಷಷ್ಠದಲ್ಲಿ ಕೊಡ್ತಾನೆ. ಆದರೆ ಒಬ್ಬ ಪಾಪಿ ಆಗಿದ್ದರೂ ಕೂಡ ಅವನ ಹತ್ರ ಒಂದು ನಿಷ್ಕಳಂಕ ದೈವಭಕ್ತಿ ಬಂದುಬಿಟ್ರೆ ಇದನ್ನು ಸಾಧಿಸ್ಬೋದು. ನಾನು ಪಾಪಿ, ನನಗೆ ಎಲ್ಲಿಯೂ ಆಗೋದಿಲ್ಲ ಅಂತ ಹೇಳುವಂಥ ಇದನ್ನು ಬಿಟ್ಟು ಬಿಡಬೇಕು. ಆತ್ಮಸ್ಥೈರ್ಯ ಬೇಕು. ನಾನು ಮಾಡ್ತೇನೆ, ಇನ್ನಾದರೂ ನಾನು ಒಳ್ಳೆಯನಾಗ್ತೇನೆ, ಖಂಡಿತವಾಗಿ ಕೂಡ ಅವನು ಮನೋಬಲ ಇರಬೇಕು, ಮನೋಬಲ ಇರಬೇಕು. ಸೊ ಅಂಥದ್ದೆಲ್ಲ ಪ್ರಾಪ್ತಿಯಾಗ್ತದೆ. ಇದು ಮೀನರಾಶಿಗೆ ಮೇಷದಲ್ಲಿ ಗುರು ಬಂದಾಗ ಸಿಕ್ಕುವಂಥ ಫಲಗಳು. ಇದನ್ನು ಯೋಗಸ್ಯ ಪರಿರಕ್ಷಣಂ ಕ್ಷೇಮ, ಯೋಗ ಕೊಡ್ತಾನೆ. ನೀವು ನನ್ನನ್ನು ಕರಿತೀರಿ ಇಲ್ಲಿಗೆ ಬನ್ನಿ ಅಂತೇಳಿ, ನಾನು ಒಂದು ಹೊಲಸು ಬಟ್ಟೆಯನ್ನೆಲ್ಲ ಹಾಕ್ಕೊಂಡು ಬಂದರೆ ಸಾರಿ ಸರ್ ನಿಮ್ಮನ್ನು ಇಲ್ಲಿ ಕೂತ್ಕೊಳಿಸ್ಲಿಕ್ಕೆ ಆಗೋದು, ನೀವು ಹೇಳಲೇಬೇಕಾಗ್ತದೆ. ಈ ಸಿಸ್ಟಮ್ ಅದು. ಅದೇ ರೀತಿಯಲ್ಲಿ ನಾವು ಪರಿಶುದ್ಧರಾಗಿದ್ದಾಗ, ತಯಾರಾಗಿದ್ದಾಗ, ಇವತ್ತಲ್ಲ ಇದ್ದರೆ ನಾಳೆ ನಮಗೆ ಅದರಿಂದ ಒಳಿತಾಗ್ತದೆ. ಅಂದರೆ ಇವಿಷ್ಟು ಈ ದ್ವಾದಶ ರಾಶಿಗಳ ಫಲಾಫಲ ಒಂದು ಮೇಲ್ನೋಟಕ್ಕೆ ಸಂಬಂಧಪಟ್ಟ ಹೌದು. ಆತ್ಮೀಯ ವೀಕ್ಷಕರೇ, ನವ ಸಂವತ್ಸರ ನವ ಯುಗಾದಿ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನವ ಸಂವತ್ಸರ ನವ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕೇಳ್ತಾ ಇದ್ರಿ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಜ್ಯೋತಿಷಿಗಳಾಗಿರುವಂತಹ ಪ್ರಕಾಶ್ ಅಮ್ಮಣ್ಣಾಯ್ ಅವರು ಒಂದಷ್ಟು ಮೇಲ್ನೋಟದ ಕೆಲವು ಲಕ್ಷಣಗಳನ್ನು, ಗೋಚಾರ ಫಲಗಳನ್ನು ನಮಗೆ ತಿಳಿಸಿದ್ದಾರೆ. ಆದರೆ ಎಲ್ಲಕ್ಕೂ ಮೂಲವಾಗಿರುವಂಥದ್ದು ನಮ್ಮಲ್ಲಿರುವಂಥ ಶ್ರದ್ಧೆ, ದೈವಭಕ್ತಿ ಮತ್ತು ನಮ್ಮ ನಡೆ ನುಡಿಗಳು, ಇವೆಲ್ಲವೂ ಕೂಡ ಅವರೇನು ಹೇಳಿದ್ದಾರೆ ಗೋಚಾರ ಫಲಗಳು ಅದರ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್, ಈಗ ಪ್ರತಿಯೊಬ್ಬನಲ್ಲಿರುವಂಥ ಸಾಮಾನ್ಯ ಪ್ರಶ್ನೆ, ದ್ವಾದಶ ರಾಶಿಗಳಲ್ಲಿ ಇರುವಂಥವರಿಗೆ ಒಳಿತು ಕೆಡುಕು, ಒಳ್ಳೆಯದು ಕೆಟ್ಟದ್ದು, ಕಷ್ಟ ಸುಖ ಇವೆಲ್ಲವೂ ಇರ್ತದೆ. ಈಗ ಗುರುವನ್ನೇ ನೀವು ಏನು ಹೇಳಿದರೆ, ಈಗ ಮುಖ್ಯವಾಗಿ ಈಗ ಎಲ್ಲರ ದೃಷ್ಟಿಯನ್ನು ಬೀಳುವಂಥದ್ದು ಗುರು. ಆದ್ದರಿಂದ ಗುರುವನ್ನು ಸಂತುಷ್ಟಪಡಿಸಲಿಕ್ಕೆ ಅಥವಾ ಇರುವಂಥ ಏನಾದರೂ ನಮಗೆ ತೊಂದರೆಗಳಿದ್ರೆ ಅದು ಬಾರದೇ ಇರಲಿ, ಆದಷ್ಟು ಕಡಿಮೆ ಆಗಲಿ, ನಮಗೆ ರಕ್ಷಣೆ ಸಿಗಲಿ ಅನ್ನೋದಕ್ಕೆ ನಾವೇನು ಮಾಡಬಹುದು ಅನ್ನೋದು. ಅಲ್ಲ, ಇಲ್ಲಿ ಎಲ್ರಿಗೂ ಪ್ರತಿಯೊಂದು ಮನುಷ್ಯ, ಎಲ್ಲ ಧರ್ಮದವರಿಗೂ ಆ ಧರ್ಮ ಈ ಧರ್ಮ ಅಂತ ಹೇಳಿಲ್ಲ, ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಮನೋಭಾವನೆ ಇದು ಬಹಳ ಮುಖ್ಯ. ಇದನ್ನು ಕ್ರಿಶ್ಚಿಯನ್ನವರು ನಮಗೆ ಅದೆಲ್ಲ ಆಚರಣೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಮುಸ್ಲಿಮರ ಆಚರಣೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಹಿಂದೂಗಳು ನಾವೇ ಆಚರಣೆ ಮಾಡುವವರು ಅಂತ ಕೂಡ ಹೇಳಲಿಕ್ಕಿಲ್ಲ. ಇದು ಇಡೀ ಮನುಷ್ಯ ಜನಾಂಗಕ್ಕೆ ಕೃತಜ್ಞತಾ ಭಾವನೆ ಬರಬೇಕು. ನಾವು ಮಾಡಿದ ಕೆಲಸದಲ್ಲಿ ನಮಗೆ ಯಾರಾದರೂ ಸಹಾಯ ಮಾಡಿದ್ದಿದ್ದರೆ, ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಸಹಾಯ ಮಾಡಿದ್ದು ಅವರನ್ನು ದೇವರು ಅಂತ ಹೇಳ್ತೇವೆ, ದೇವಸ್ಥಾನ ಮಾಡಿ ಅಲ್ಲಿ ಪೂಜೆಗೆ ಇಟ್ಕೊಳ್ತೇವೆ. ಇದೆಲ್ಲ ನಮ್ಮ ಇದು ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಇನ್ನು ಅವರವರ ಗುರುಗಳು ಯಾರಿರ್ತಾರೆ, ಆ ಗುರುಗಳಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಪ್ರಸನ್ನಗೊಳಿಸುವಂಥದ್ದು ಮಾಡಬೇಕು. ಶೃಂಗೇರಿ ಗುರುಗಳಿರ್ಬೋದು ಅಥವಾ ಲಿಂಗಾಯತ ಗುರುಗಳಿರ್ಬೋದು, ಯಾರ್ಯಾರು ಗುರುಗಳಿರ್ತಾರೆ ಅವರವರು ಬಹಳ ಭಕ್ತಿಯಿಂದ ನಡ್ಕೊಳ್ಳುವಂಥದ್ದು, ಅವರಿಗೆ ನಾವು ಸನ್ಮಾನಿಸುವುದು ಅಂತೇಳಿ, ಅಂದರೆ ಅವರನ್ನು ಪ್ರಸನ್ನಗೊಳಿಸುವಂಥದ್ದು, ಅನುಗ್ರಹ ಬಿಡುವಂಥದ್ದು. ಅವರಿಗೆ ಒಂದಷ್ಟು ಕಾಣಿಕೆ ಕೊಡಬೇಕು ಅಂತೇಳಿ ಏನಿಲ್ಲ, ಭಕ್ತಿಯಿಂದ ಕೈ ಮುಗಿದ್ರೆ ಅವರಿಗೆ ಅರ್ಥ ಆಗ್ತದೆ. ಯಾಕಂದರೆ ಅವರು ಗುರುಗಳಾಗೋದೇ ಜ್ಞಾನ ಇದ್ದವರು ಮಾತ್ರ. ಆವಾಗ ಅವರು ನಮ್ಮ ಗುರುವಿನ ಒಳಗೆ ಇಲ್ಲಿ ಒಂದು ಗುರು ಇರ್ತಾನೆ, ಅವನೊಟ್ಟಿಗೆ ಒಂದು ಸಂಪರ್ಕವನ್ನು ಬೆಳೆಸ್ತಾರೆ. ಸಂಪರ್ಕವನ್ನು ಬೆಳೆಸಿ ಸತ್ಯತೆಗಳು ಹೌದು. ಇನ್ನು ಕೆಲವರಿಗೆ ಅದರಲ್ಲಿ ತೃಪ್ತಿ ಬರೋದಿಲ್ಲ. ಗುರುಮಠಗಳಿಗೆ ಹೋಗಿ ನಾನು ಕೈ ಮುಗ್ದೆ, ನಮ್ಮ ಮೇಷ್ಟ್ರುಗಳಿಗೆ ಹೋಗಿ ಕೈ ಮುಗ್ದೆ, ಅದೇನು ಸಾಕಾಗೋದಿಲ್ಲ ಅಂತೇಳಿ. ಹಾಗಾದರೆ ಅವರು ತೀರ್ಥಯಾತ್ರೆ ಮಾಡಲಿ, ಮಂತ್ರಾಲಯಕ್ಕೆ ಹೋಗಲಿ, ಶೃಂಗೇರಿಗೆ ಹೋಗಲಿ, ಅಲ್ಲಿಗೆ ಹೋಗಲಿ. ಇಲ್ಲ ಅದರಲ್ಲಿಯೂ ತೃಪ್ತಿ ಬರೋದಿಲ್ಲ, ಗುರುವಿಗೆ ಸಂಬಂಧಪಟ್ಟಂತಹ ಕ್ರಿಯೆ ಪೂಜೆಗಳು ಅದನ್ನು ಮಾಡಲಿ, ಅಂಥದ್ದನ್ನೆಲ್ಲ ಮಾಡಲಿ.
ಇನ್ಯಾವುದೋ ಶಾಲೆಗಳಿಗೆ ದೇಣಿಗೆ ಕೊಡುವಂಥದ್ದು ಅದನ್ನು ಕೊಡಲಿ. ಬೇರೆ ಬೇರೆ ರೀತಿಯ ಪರಿಹಾರಗಳಿವೆ ನಮಗೆ. ಅಲ್ಲ, ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾವಿರ ದಾರಿಗಳು. ನಮಗೆ ತೃಪ್ತಿ ಆಗಬೇಕು. ಆ ಸೇವೆಗಳಲ್ಲಿ ನಮಗೆ ತೃಪ್ತಿ ಆಗಬೇಕು. ಇದು ಎಷ್ಟೋ ಜನ ಇದ್ದಾರೆ, ಆ ಪೂಜೆ ಮಾಡಿಸಿದೆ ಈ ಪೂಜೆ ಮಾಡಿಸಿದೆ మరి ಯಾವುದು ಪ್ರಯೋಜನ ಆಗಲಿಲ್ಲ ಅಂತೇಳಿ. ಅದು ಹೇಗೆ ಪ್ರಯೋಜನ ಆಗೋದು? ನಮ್ಮ ಮನಸ್ಸು ಅದಕ್ಕೆ ನೋಡಿ ಮಹಾಭಾರತದಲ್ಲಿ ಒಂದು ಉದಾಹರಣೆ ಉಂಟು. ಕೃಷ್ಣನನ್ನು, ಇದು ಉಪಕಥೆಗಳು ಉಪಮೆಗಳು, ನಿಜವಾಗಿ ನಡೆದಿದ್ದೆಲ್ಲ ನಮಗೆ ಗೊತ್ತಿಲ್ಲ. ಕೃಷ್ಣನನ್ನು ದಾನ ಕೊಟ್ಟು ಬಿಡ್ತಾಳೆ ಯಾರು, ಸತ್ಯಭಾಮೆ. ಆವಾಗ ಬಾಕಿ 7 ಜನ ಪತ್ನಿಯರು ನೀ ಎಂತ ಕೆಲಸ ಮಾಡಿದ್ದಿ, ಕೊಟ್ಟದ್ದು ಯಾರಿಗೆ? ನಾರದರಿಗೆ ಕೊಟ್ಟದ್ದು, ತಗೊಂಡು ಹೋಗು ಅಂತೇಳಿ. ಆಮೇಲೆ ಭಾಳ ಕಷ್ಟ ಆಯಿತು. ಆವಾಗ ನಾರದರು ಹೇಳ್ತಾರೆ, ನನಗೆ ಕೃಷ್ಣನಷ್ಟೇ ತೂಕದ್ದು ಏನಾದರೂ ವಸ್ತು ಕೊಟ್ಟರೆ ನಾನು ವಾಪಸ್ ಕೊಡ್ತೇನೆ ಅಂತೇಳಿ ಕಂಡೀಷನ್ ಹಾಕ್ತಾರೆ. ಅಲ್ಲಿ ಕೃಷ್ಣ ದೊಡ್ಡ ರಾಜನೇ ಆಗಿರ್ತಾನೆ. ಅಲ್ಲಿ ಚಿನ್ನಕ್ಕೆ ಕೊರತೆ ಇಲ್ಲ, ಬೇಕಾದಷ್ಟು ಚಿನ್ನ ಇಡ್ತಾರೆ, ವಜ್ರ ವೈಡೂರ್ಯಗಳನ್ನು ಇಡ್ತಾರೆ, ಯಾವುದು ಇಟ್ಟರೂ ಪ್ರಯೋಜನ ಇಲ್ಲ. ಕೊನೆಗೆ ಎಲ್ಲ ಸೋತೋಗ್ತಾರೆ. ಕೊನೆಗೆ ರುಕ್ಮಿಣಿ ಬರ್ತಾಳೆ, ಒಂದು ತುಳಸಿ ದಳವನ್ನು ಇಡ್ತಾಳೆ. ಈ ಚಿನ್ನಗಿನ್ನ ಯಾವುದೂ ಇಲ್ಲ. ಆ ತುಳಸಿ ದಳಕ್ಕೆ ಕೃಷ್ಣನ ಭಾರ ಕಡಿಮೆ ಆಗ್ತದೆ. ನಾರದರಿಗೆ ಬೇಕಾದಷ್ಟೇ. ಅಂದರೆ ಇದರ ತತ್ವ ಏನು ಹೇಳ್ತಾ ಅಂತ ಹೇಳಿದರೆ, ಭಕ್ತಿಯಿಂದ ಸಮರ್ಪಣೆ ಮಾಡು, ಅದಕ್ಕಿರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ ಅಂಥೇಳಿ. ನಾವು ಪಟ್ಟಿ ಹೇಳ್ಬೋದು, ಒಂದಿಷ್ಟುದ ಪಟ್ಟಿ ಹೇಳ್ಬೋದು, ಮತ್ತು ಅದರಲ್ಲಿ ನಮಗೆ ಎಷ್ಟು ಲಾಭ ಬರ್ಬೋದು ಅದೊಂದು ಸ್ಟ್ಯಾಟಿಸ್ಟಿಕ್ ಇರ್ತದೆ. ಪೂಜೆ ಮಾಡುವರು ನಾವು ಇಷ್ಟು ಖರ್ಚು, ನನಗೆ ಇಷ್ಟು ಬೇಕು, ಜ್ಯೋತಿಷ್ಯರಿಗೆ ಒಂದು ಇಷ್ಟು ಬೇಕು, ಈ ರೀತಿಯ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಇದು ಜೀವನದ ಮೊದಲೇ ನಮ್ಮಲ್ಲಿ ಲೆಕ್ಕಾಚಾರಗಳು ಇರ್ತದೆ. ಅದು ಪ್ರತಿಯೊಂದರಲ್ಲಿ ಉಂಟು. ನಿಮ್ಮ ಪೂಜೆಯಲ್ಲಿ ಅಲ್ಲ, ಎಲ್ಲ ವ್ಯವಹಾರಗಳಲ್ಲಿ ಕೂಡ ಇದ್ದದ್ದು. ಹೌದು ಹೌದು. ಅದಕ್ಕಿಂತಲೂ ನಮಗೆ ಭಕ್ತಿ ಪ್ರಾಮುಖ್ಯ. ಭಕ್ತಿ ಇದ್ದಾಗ 1000 ರೂಪಾಯಿ ಹೇಳಿದರೆ, ಆ ಭಕ್ತಿಯಿಂದ ನೀವು 1000 ರೂಪಾಯಿ ಕೊಟ್ಟರೆ ಪುನಃ ವಾಪಸ್ ತೆಗೆದು ಬೇಡ 500 ಸಾಕು ಅಂತೇಳಿ ಕೊಟ್ಟು ಬಿಡ್ತಾನೆ. ಅವತ್ತು ನಮಗೆ ಲಾಭ ಆಗ್ತದೆ. ಸೊ ಈ ರೀತಿಯ ಒಂದು ಕೃತಜ್ಞತಾ ಮನೋಭಾವನೆಯಿಂದ ಗುರು ಕೊಡುವಂತಹ, ಗುರುವಿನಿಂದ ಪ್ರಾಪ್ತಿಯಾಗುವಂತಹ ಈ ಕಾಲದಲ್ಲಿ ಏನು ಪ್ರಾಪ್ತಿ ಆಗ್ತದೆ ಅದರ ಪೂರ್ಣ ಫಲವನ್ನು ಪಡೀಲಿಕ್ಕಾಗ್ತದೆ. ಇಲ್ಲದಿದ್ದರೆ ಕಡಿಮೆ ಆಗ್ತದೆ, ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಈಗ ನಾವು ಒಂದು ಪಾಸ್ ಮಾಡಬೇಕಿದು ತಿದ್ದುವಾಗ ಒಟ್ಟಾರೆ ಒಬ್ಬ ಬರೆದಿರ್ತಾನೆ, ಬರ್ದದ್ದು ಸತ್ಯವೇ ಬರೀತಾನೆ. ಅವರು ಈ ತಿದ್ದುವರಿಗೆ ಕಾಣ್ತದೆ ಎಂತ ಇದನ್ನು ಅಕ್ಷರ ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು 1-2 ಮಾರ್ಕ್ ಅದರಲ್ಲಿ ಕಡಿಮೆ ಮಾಡ್ತಾನೆ. ಒಬ್ಬ ಚಂದ ಬರೆದಿರ್ತಾನೆ, ತಪ್ಪುಗಳು ತುಂಬ ಇರ್ತದೆ, ಆದರೆ ಅಕ್ಷರ ನೋಡೋ ಅವನಿಗೆ ಖುಷಿ ಆಗ್ತದೆ. ಅಲ್ಲಿ 1% ಗುರುವಿಗೆ ಇರುವಂಥದ್ದು. ಈಗ ಕೋರ್ಟ್ಗಳಲ್ಲಿ ನ್ಯಾಯಾಧೀಶರುಗಳು ಡಾಕ್ಯುಮೆಂಟ್ ಆಧಾರದಲ್ಲಿ ಅವರು ನಮಗೆ ಇದು ಮಾಡ್ತಾರೆ, ಹೌದು. ಆದರೆ ಇವನ ಒಂದು ಸನ್ನಡತೆ ನೋಡಿದಾಗ ಅಲ್ಲಿ 1% ಜಡ್ಜಿನ ಇದರಲ್ಲಿ ಇರ್ತದೆ, ಇವನಿಗೆ ಕೊಡ್ಬೋದು ಅಂತೇಳಿ. 5 ವರ್ಷ ಜೈಲಾಗೋದಿದ್ರೆ 3 ವರ್ಷ ಅಂತೇಳಿ ಹೇಳಿಬಿಡ್ತಾನೆ. ಯೋಗದ್ದು ಅದನ್ನು ಪ್ರಾಪ್ತಿಸಿಕೊಳ್ಳಲಿಕ್ಕೆ ನಮಗೆ ಗುರು ಬಹಳ ಅಗತ್ಯ. ಹೌದು. ಅದಕ್ಕೆ ಗುರುದೇವೋ ಮಹೇಶ್ವರ, ಅವನಿಗಿಂತ ದೊಡ್ಡ ಈಶ್ವರ ಬೇರೆ ಇಲ್ಲ. ಅಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹೌದು. ಒಟ್ಟಾರೆಯಾಗಿ ಶುಭಕೃತ ನಾಮ ಸಂವತ್ಸರ ಬರ್ತಾ ಇರುವಂತ ಹೊತ್ತಿನಲ್ಲಿ, ಈ ಯುಗಾದಿಯ ಸಂದರ್ಭದಲ್ಲಿ ನಮಗೆ ಗುರುವೇ ಸರ್ವಸ್ವ ಅಂತ. ಹೌದು. ಗುರುವೇ ನಿನ್ನ ಪಾದವೇ ನಮಗೆ ಎಲ್ಲವಕ್ಕೂ ಕಾರಣ ಅನ್ನುವಂಥದ್ದು ವಿಚಾರಗಳನ್ನು ಸ್ಪಷ್ಟಪಡಿಸಿರಿ. ಅಮ್ಮಣ್ಣಯವರೇ, ನಮ್ಮ ಸ್ಪಂದನ ವಾಹಿನಿಯ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಟವರು, ನಿರಂತರವಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವವರು, ನಮಗೊಂದಷ್ಟು ಮಾಹಿತಿಗಳನ್ನು ನೀಡ್ತವರು. ಇವೆಲ್ಲವೂ ಈ ಯುಗಾದಿಯ ಸಂದರ್ಭದಲ್ಲಿ ನಮ್ಮೆಲ್ಲ ಸಮಸ್ತ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದರೆ, ಫಲಾಫಲಗಳ ಬಗ್ಗೆ ವಿಚಾರವನ್ನು ತಿಳಿಸಿಕೊಟ್ರೆ, ನಾವು ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಒಂದಷ್ಟು ಜಾಗೃತ ಮನಸ್ಸುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಈ ಒಂದು ನವ ಸಂವತ್ಸರ ನವ ಯುಗಾದಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನಾನು ಮಾತ್ರ ಹೇಳುವುದಲ್ಲ, ಪ್ರತಿಯೊಬ್ಬನಲ್ಲಿಯೂ ಈ ಭಾವನೆ ಇದ್ದರೆ ಅದೇ ಕೃತಜ್ಞತೆ, ಕೃತಾರ್ಥತೆ. ನಾನು ಬಂದವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದೇನಲ್ಲ ಅಂತ ಹೇಳುವಂಥದ್ದು ಒಂದು ದೊಡ್ಡ ಮಾರ್ಕ್, ಅದು ಗ್ರೇಸ್ ಮಾರ್ಕ್. ಇದು ಎಲ್ರಿಗೂ ಕೂಡ ಲಭಿಸಲಿ. ಈ ಯುಗಾದಿಯ ನಂತರ ಒಂದು ಹೊಸ ಉತ್ಸಾಹ ಬರಲಿ. ಈ ದೇಶಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದು ದೊಡ್ಡ ರತ್ನ ಆಗಲಿ ಅಂತೇಳಿ ನಾವು ಬಯಸ್ತೇವೆ. ಖಂಡಿತ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಆತ್ಮೀಯ ವೀಕ್ಷಕರೇ, ನವ ಸಂವತ್ಸರ ನವ ಯುಗಾದಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ಒಂದಷ್ಟು ಮಾಹಿತಿಗಳು, ಒಂದಷ್ಟು ನಮ್ಮಲ್ಲಿ ಇರಬೇಕಾದ ಸತ್ಚಿಂತನೆಗಳು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದರು ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಪ್ರಕಾಶ್ ಅಮ್ಮಣ್ಣಯ್ಯವರು. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ. ಇನ್ನೊಂದು ಅದ್ಭುತವಾದಂಥ ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.